नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामी इति नामिने नमः आचार्यपदाय निताय कृपाप्रदायिनि गौरकथाधामदय नगरग्रामतारिणि जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंदा हरे कृष्णा 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 हरे 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 राम 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 हरे 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 कृष्ण ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ವಂದನೆಗಳು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಪ್ರಣಾಮಗಳು. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ಶೇರ್ ಮಾತಾಜಿ ಇದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಗುದಿಲ್ಲವ, ನೋಡ್ತೀನಿ, ನಾನ್ ಮಾಡ್ತೀನಿ. ಜಯ ಜಯ ಶ್ರೀ ಚೈತನ್ಯ ಹೇಳ್ಕೊಡ್ತಾ ಇರ್ಲ ಮಾತಾಜಿ. ಓಕೆ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಫೋಕಸ್ ಮಾಡ್ಬೇಕು ಮಾತಾಜಿ. ಹಾ ಸರಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇಸ್ಕಾನ್ ಮಂಗಳೂರು ಶ್ರೀ ರಾಧಾಕೃಷ್ಣ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಸ್ಕಾನ್ ಸಂಸ್ಥೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ಮಂಗಳೂರು ಇಸ್ಕಾನ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನನ್ನ ಗುರುಗಳಾದ ನಾಮನಿಷ್ಠಾಸ್ ಪ್ರಭುಜಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿಯನ್ನು ನಾನು ಶುರು ಮಾಡುತ್ತಾ ಇದ್ದೇನೆ. ಹರೇ ಕೃಷ್ಣ. ನಾವಿವಾಗ ಏನನ್ನ ನಾವು ತಿಳ್ಕೊತಾ ಇದೀವಿ, ಏನನ್ನ ಓದ್ತಾ ಇದೀವಿ ನಾವು? ಹರೇ ಕೃಷ್ಣ. ಚೈತನ್ಯ ಚರಿತಾಮೃತವನ್ನು ಚೈತನ್ಯ ಚರಿತಾಮೃತವನ್ನ ಓದ್ತಾ ಇದ್ದೀವಿ. ಸೊ ಅದರಲ್ಲಿ ಎಷ್ಟು ಭಾಗಗಳಿದೆ ಚೈತನ್ಯ ಚರಿತಾಮೃತದಲ್ಲಿ? 3 ಭಾಗಗಳಿವೆ. ಯಾವ್ಯಾವ್ದಿದೆ? ಯಾವ್ದದು? ಆದಿಲೀಲ, ಮಧ್ಯಲೀಲ, ಅಂತ್ಯಲೀಲ. ಓಕೆ. ಆದಿಲೀಲದಲ್ಲಿ ನಾವ್ ಏನನ್ನ ತಿಳ್ಕೊತೀವಿ? ಆದಿಲೀಲದಲ್ಲಿ ಆದಿಲೀಲದಲ್ಲಿ ನಮ್ಗೆ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಯಾವ್ದ್ರ ಬಗ್ಗೆ ತಿಳಿಸಿಕೊಡ್ತಾರೆ? ಚೈತನ್ಯ ಮಹಾಪ್ರಭುಗಳ ಅವ್ರು ಹುಟ್ಟಿ ಬೆಳೆದಿದ್ದು ಅದನ್ನೆಲ್ಲ ತಿಳ್ಕೊಳ್ತೀವಿ. ಹರಿ ಬೋಲ್ ಮಾತಾಜಿ. ಚೈತನ್ಯ ಮಹಾಪ್ರಭುಗಳು ಅವರು 24 ವರ್ಷದ ತನಕ ಅವ್ರು ಏನ್ ಮಾಡಿದ್ರು ಅಂದ್ರೆ ಸನ್ಯಾಸ ತಗೊಳ್ಳೋ ತನಕ ಅವರ ಜೀವನದಲ್ಲಿ ನಡೆದಿರುವಂತಹ ಎಲ್ಲ ಘಟನೆಗಳನ್ನು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಆದಿಲೀಲದಲ್ಲಿ, ಅಲ್ವಾ? ಸೊ ಮತ್ತೆ
ಮಧ್ಯಲೀಲಾ ಮತ್ತೆ ಅಂತ್ಯಲೀಲವನ್ನ ಶೇಷಲೀಲಾ ಅಂತ ಕರೀತಾರೆ. ಮಧ್ಯಲೀಲದಲ್ಲಿ ನಾವು ಏನನ್ನ ತಿಳ್ಕೊತಾ ಇದೀವಿ? ಮಧ್ಯಲೀಲದಲ್ಲಿ ಇನ್ನ ಗೊತ್ತಿಲ್ಲ ನಾವಿನ್ನ ತಿಳ್ಕೊಂಡಿಲ್ಲ. ಸೊ ಇದಾದ್ಮೇಲೆ ಇನ್ನ ಇಲ್ಲ ಆದಿಲೀಲಾ ಮಾತಾಡಿ. ಆದ್ಮೇಲೆ ನಾವು ಮಧ್ಯಲೀಲಾಗ ಹೋಗ್ತಾ ಇದೀವಿ. ಅಲ್ಲಿ ಹಾ, ಏನನ್ನ ಇನ್ನ ತಿಳ್ಕೊತೀವಿ ನಾವು ಗೊತ್ತಿಲ್ಲ. ಅಂತಂದ್ರೆ, ಚೈತನ್ಯ ಅವರ ಮಾಡುವ ಮಹಾಪ್ರಭು ಸಾಧನೆಗಳು. ಸನ್ಯಾಸತ್ವವನ್ನ ತಗೊಂಡ್ಮೇಲೆ 6 ವರ್ಷಗಳ ಕಾಲ ಅವರು ಏನೆಲ್ಲ ಮಾಡಿದ್ರು, ಈ ಅಂದ್ರೆ ಈ ನಮ್ಮ ಕಡೆ ಅಂದ್ರೆ ಸೌತ್ ಕಡೆ ಬರ್ತಾರಲ್ವಾ ಅವರು, ಅವಾಗ ಏನೆಲ್ಲ ನಡೀತು ಅಂತ ಹೇಳ್ಬಿಟ್ಟು ಅದನ್ನ ನಾವು ತಿಳ್ಕೊತೀವಿ. ಅದಾದ್ಮೇಲೆ ಅಂತ್ಯಲೀಲದಲ್ಲಿ ಅವರ ಕೊನೆಯ 18 ವರ್ಷಗಳು ಅವ್ರು ಎಲ್ಲಿರ್ತಾರೆ? ಅವರು ಪುರಿಯಲ್ಲೇ ಇರ್ತಾರೆ ಅಲ್ವಾ, ಮತ್ತೆಲ್ಲೂ ಹೋಗೋದಿಲ್ಲ ಅವರು. ಪುರಿಯಲ್ಲೇ ಇರ್ತಾರೆ, ಜಗನ್ನಾಥ ಪುರಿಯಲ್ಲೇ ಇರ್ತಾರೆ, ಆ ಧಾಮದಲ್ಲೇ ಇರ್ತಾರೆ. ಸೊ ಅಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನಾವು ಅಂತ್ಯಲೀಲದಲ್ಲಿ ನಾವು ತಿಳ್ಕೊತೀವಿ. ಸೊ ನಾವಿವಾಗ ಆದಿಲೀಲವನ್ನ ನಾವು ತಿಳ್ಕೊತಾ ಇದ್ದೀವಿ. ಸೊ ಆದಿಲೀಲೆಯಲ್ಲಿ 2 ಪುಸ್ತಕಗಳಿದೆ ಅಲ್ವಾ. ಸೊ ನಾವಿವಾಗ ಮೊದಲನೇ ಆದಿಲೀಲದ ಮೊದಲನೇ ಸಂಪುಟವನ್ನ ನಾವು ಓದ್ತಾ ಇದ್ದೀವಿ. ಸೊ ಅದ್ರಲ್ಲಿ 7 ಚಾಪ್ಟರ್ಸ್ ಇದೆ, 7 ಅಧ್ಯಾಯಗಳಿದೆ. ಸೊ ನಾವಿವಾಗ 6ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೀವಿ. ಸೊ ನಾವ್ ಇಲ್ಲಿ ತನಕ ನಾವೇನನ್ನ ತಿಳ್ಕೊಂಡಿದೀವಿ? ಸೊ ಚೈತನ್ಯ ತತ್ವವನ್ನ ನಾವು ತಿಳ್ಕೊಂಡಿದೀವಿ, ನಿತ್ಯಾನಂದ ತತ್ವವನ್ನ ನಾವು ತಿಳ್ಕೊಂಡಿದೀವಿ. ಈಗ ಅದ್ವೈತ ತತ್ವವನ್ನ ತಿಳ್ಕೊಳ್ಲಿಕ್ಕೆ ನಾವು ಹೊರಟಿದೀವಿ ಅಲ್ವಾ. ಸೊ ಈಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಚೈತನ್ಯ ಚರಿತಾಮೃತದಲ್ಲಿ ಅವರು ಮೊದಲು ಮಂಗಳಾಚರಣೆಯನ್ನ ಅವರು ಬರೆದಿದ್ದಾರೆ. ಆ ಮಂಗಳಾಚರಣೆಯಲ್ಲಿ 14 ಶ್ಲೋಕಗಳಿದೆ. ಸೊ 14 ಶ್ಲೋಕದಲ್ಲಿ ಮೊದಲ 6 ಶ್ಲೋಕಗಳು ನಮ್ಗೆ ಚೈತನ್ಯ ತತ್ವದ ಬಗ್ಗೆ ನಮ್ಗೆ ತಿಳಿಸಿಕೊಡುತ್ತೆ. ಮತ್ತೆ ಮುಂದಿನ 5 ಶ್ಲೋಕಗಳು ಅಂದ್ರೆ 7ರಿಂದ 11 ಶ್ಲೋಕಗಳು ಅದು ನಿತ್ಯಾನಂದ ತತ್ವವನ್ನ ನಮ್ಗೆ ತಿಳಿಸಿಕೊಡುತ್ತೆ. ಮತ್ತೆ 2 ಶ್ಲೋಕಗಳು 12 ಮತ್ತು 13ನೇ ಶ್ಲೋಕ ನಮ್ಗೆ ಅದ್ವೈತ ತತ್ವವನ್ನ ತಿಳಿಸಿಕೊಡುತ್ತೆ. ಈಗ ನಾವು ಅದ್ವೈತ ತತ್ವವನ್ನ ನಾವು ಇವಾಗ ತಿಳ್ಕೊತಾ ಇದ್ದೀವಿ. ಸೊ ಮತ್ತೆ ಲಾಸ್ಟ್ ಕೊನೆಯ ಶ್ಲೋಕ 14ನೇ ಶ್ಲೋಕ ಪಂಚತತ್ವ. ಆ ಪಂಚತತ್ವವನ್ನ ನಾವಿವಾಗ 7ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಸೊ ಅಂದ್ರೆ ನಮ್ಗೆ ಏನ್ ಅರ್ಥ ಮಾಡ್ಕೋಬೇಕು? ಈ ಮೊದಲ ಸಂಪುಟ ಏನಿದೆ ಆದಿಲೀಲಾ, ಇದ್ರಲ್ಲಿ ನಾವು ಫುಲ್ ತತ್ವಗಳನ್ನ ನಾವಲ್ಲಿ ಅರ್ಥ ಮಾಡ್ಕೋತಾ ಇರೋದು. ಚೈತನ್ಯ ತತ್ವ, ನಿತ್ಯಾನಂದ ತತ್ವ, ಮತ್ತೆ ಅದ್ವೈತ ತತ್ವ, ಕೊನೆಗೆ ಪಂಚತತ್ವ. ಇಷ್ಟನ್ನ ನಾವಿಲ್ಲಿ ತಿಳ್ಕೊತೀವಿ. ಅದಾದ್ಮೇಲೆ ನಾವು ಚೈತನ್ಯ ಚರಿತಾಮೃತದ ಆದಿಲೀಲದ 2ನೇ ಪುಸ್ತಕ ಇದೆಯಲ್ಲ ಸಂಪುಟ, ಅದ್ರಲ್ಲಿ ನಾವು ಚೈತನ್ಯ ಮಹಾಪ್ರಭುಗಳು ಆ ಕೃಷ್ಣ ಪ್ರೇಮವನ್ನ ಏನನ್ನ ಪಡ್ಕೊಂಡ್ರು, ಮತ್ತೆ ಚೈತನ್ಯ ತರು ಅಥವಾ ಟ್ರೀ, ಚೈತನ್ಯ ಟ್ರೀ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತೀವಿ. ಅಂದ್ರೆ ಆ ಚೈತನ್ಯ ಮಹಾಪ್ರಭುಗಳಿಂದ ಯಾರೆಲ್ಲ ಅವರು ಶಿಷ್ಯರಾದ್ರು, ಮತ್ತೆ ಅವ್ರು ಹೇಗೆ ಪ್ರಚಾರ ಮಾಡಿದ್ರು, ಈ ಒಂದು ಕೃಷ್ಣ ಪ್ರೇಮವನ್ನ, ಕೃಷ್ಣ ಭಕ್ತಿಯನ್ನ ಹೇಗೆ ಪ್ರಚಾರ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೊತೀವಿ. ಚೈತನ್ಯದ ಮರ ಅಂತ ನಾವೇನ್ ಕರಿತೀವಿ, ಚೈತನ್ಯ ತರು ಮತ್ತೆ ಅದರ ಬ್ರಾಂಚಸ್, ಅದರ ಏನು ರೆಂಬೆ ಕೊಂಬೆಗಳ ಬಗ್ಗೆ ನಾವು ತಿಳ್ಕೊತೀವಿ. ಸೊ ಇವಾಗ ಇಲ್ಲಿ ಮಂಗಳಾಚರಣದಲ್ಲಿ 14 ಶ್ಲೋಕ ಬರುತ್ತಲ್ಲ, ಆ 14 ಶ್ಲೋಕಗಳು ತುಂಬಾ ಮುಖ್ಯ. ಸೊ ನಮ್ಗಾದ್ರೆ ಇದನ್ನ ಬಾಯ್ಹೆಟ್ ಮಾಡಿದ್ರೆ ನಾವು ಈ ಇಡೀ ಆದಿಲೀಲದಲ್ಲಿ ಏನು ಈ ಮೊದಲ ಸಂಪುಟದಲ್ಲಿ ಇದೆಯೋ ಅದೆಲ್ಲವನ್ನ ನಮ್ಗೆ ಈ 14 ಶ್ಲೋಕದಲ್ಲಿ ನಮ್ಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾರೆ. ಸೊ ಈಗ ಅದ್ವೈತ ತತ್ವದ 2 ಶ್ಲೋಕ ಯಾವುದು ಅಂತಂದ್ರೆ, ಹರೇ ಕೃಷ್ಣ. ಸೊ ಶ್ಲೋಕ 12 ಮತ್ತೆ 13 ಈ ಮಂಗಳಾಚರಣೆಯಲ್ಲಿ ಅಂದ್ರೆ ಆಧ್ಯಾತ್ಮಿಕ ಗುರುಗಳು ಅಂತ ಹೇಳ್ಬಿಟ್ಟು ಒಂದು ಚಾಪ್ಟರ್ ಇದೆಯಲ್ಲ, ಫಸ್ಟ್ ಓದುದಲ್ಲ ನಾವು, ಅದ್ರಲ್ಲಿರುವಂತಹ 12ನೇ ಶ್ಲೋಕ ಮತ್ತೆ 13ನೇ ಶ್ಲೋಕದಲ್ಲಿ ನಮ್ಗೆ ಅದ್ವೈತಾಚಾರ್ಯರ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಈ 2 ಶ್ಲೋಕಗಳನ್ನ ನಾವು ತಿಳ್ಕೊಂಡ್ಬಿಟ್ರೆ ಅದ್ವೈತಾಚಾರ್ಯರ ಬಗ್ಗೆ ಮುಖ್ಯವಾದ ಅಂಶಗಳು ನಮ್ಗೆ ಗೊತ್ತಾಗುತ್ತೆ. ಆ 2 ಶ್ಲೋಕದಲ್ಲಿ ಏನನ್ನ ಇದೆಯೋ ಅದನ್ನೇ ನಮ್ಗೆ ಈಗ ಈ ಒಂದು ಅಧ್ಯಾಯ ಏನಿದೆ 12 ಮತ್ತೆ ಈಗ ಏನು 6ನೇ ಅಧ್ಯಾಯ ಓದ್ತಿರೋದು, ಈ 6ನೇ ಅಧ್ಯಾಯದಲ್ಲಿ ನಮ್ಗೆ ಡೀಟೇಲ್ ಆಗಿ ನಮ್ಗೆ ಅದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಶ್ಲೋಕ 12 ಯಾವುದು ಅಂತಂದ್ರೆ, ಮಹಾವಿಷ್ಣುರ್ ಜಗತ್ಕರ್ತ ಮಾಯೆಯ ಯಸೃಜತಿ ಅಧಃ ತಸ್ಯಾವತಾರ ಏವಾಯಂ ಅದ್ವೈತಾಚಾರ್ಯ ಈಶ್ವರಃ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಅದ್ವೈತ ಆಚಾರ್ಯರು ಮಹಾವಿಷ್ಣುವಿನ ಅವತಾರ. ಅವರ ಪ್ರಧಾನ ಕಾರ್ಯ ಮಾಯೆಯಿಂದ ವಿಶ್ವವನ್ನು ಸೃಷ್ಟಿಸುವುದು. ಇವಾಗ ಅದ್ವೈತಾಚಾರ್ಯರು ಯಾರು ಅಂತ ಹೇಳ್ತಿದ್ದಾರೆ? ಅದ್ವೈತಾಚಾರ್ಯರು ಬೇರೆ ಅಲ್ಲ, ಮಹಾವಿಷ್ಣು ಬೇರೆ ಅಲ್ಲ ಅಲ್ವಾ. ಮಹಾವಿಷ್ಣು ಅಂದ್ರೆ ಯಾರು ಅಂತ ನಾವು ತಿಳ್ಕೊಂಡಿದೀವಿ. ಮಹಾವಿಷ್ಣು ಯಾರು? ಹರೇ ಕೃಷ್ಣ. ಮಹಾವಿಷ್ಣು ಯಾರು? ಕ್ಷೀರೋದಕಶಾಹಿ ವಿಷ್ಣು. ಮಹಾವಿಷ್ಣು ಅಂದ್ರೆ ಚೈತನ್ಯ. ಕಾರಣದಕಶಾಹಿ ವಿಷ್ಣುವನ್ನ ನಾವು ಮಹಾವಿಷ್ಣು ಅಂತ ಕರಿತೀವಿ ಅಲ್ವಾ. ಸೊ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು? ಅದ್ವೈತಾಚಾರ್ಯರು ಬೇರೆ ಅಲ್ಲ, ಮಹಾವಿಷ್ಣು ಬೇರೆ ಅಲ್ಲ. ಸೊ ಅದ್ವೈತಾಚಾರ್ಯರು ಮಹಾವಿಷ್ಣುವಿನ ಅವತಾರ, ನಾವ್ ಅದನ್ನೇ ಹೇಳ್ತೀವಲ್ವಾ. ಸೊ ಅದ್ವೈತಾಚಾರ್ಯರು ಯಾರು ಅಂತಂದ್ರೆ ನಾವು ಮಹಾವಿಷ್ಣು ಮತ್ತೆ ಸದಾಶಿವರ ಅಂಶ ಅಂತ ನಾವ್ ಹೇಳ್ತೀವಿ. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ನಿತ್ಯಾನಂದ ಪ್ರಭುಗಳು ಯಾರು ಅಂತ ನಾವು ತಿಳ್ಕೊಂಡ್ವಿ. ಹರೇ ಕೃಷ್ಣ. ನಿತ್ಯಾನಂದ ಪ್ರಭುಗಳು ಯಾರು ಅಂತ ನಾವು ತಿಳ್ಕೊಂಡ್ವಿ. ಬಲರಾಮ. ಬಲರಾಮ ಅಂತ ನಾವ್ ತಿಳ್ಕೊಂಡ್ವಿ. ಮತ್ತೆ ಚೈತನ್ಯ ಮಹಾಪ್ರಭುಗಳು ನಾವ್ ಯಾರು ಅಂತ ತಿಳ್ಕೊಂಡ್ವಿ.
ಕೃಷ್ಣ ಶ್ರೀ ಕೃಷ್ಣ ಕೃಷ್ಣ. ಕೃಷ್ಣ ರಾಧೆಯ ಭಾವದಲ್ಲಿ ರಾಧೆಯ ರಂಗಿನಲ್ಲಿ ಬಂದಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಮತ್ತೆ ನಿತ್ಯಾನಂದ ಪ್ರಭುಗಳು ಬಲರಾಮ ಅಂತ ನಾವು ತಿಳ್ಕೊಂಡ್ವಿ. ಈಗ ನಾವ್ ಯಾರನ್ನ ತಿಳ್ಕೊತಾ ಇದೀವಿ? ಅದ್ವೈತ ಆಚಾರ್ಯರು. ಅದ್ವೈತಾಚಾರ್ಯರು ಯಾರು ಅಂತ ನಾವು ತಿಳ್ಕೊತಾ ಇದೀವಿ? ಮಹಾವಿಷ್ಣುವಿನ ಅವತಾರ. ಅವ್ರು ಏನ್ ಮಾಡಿದ್ರು? ಅವರ ಪ್ರಧಾನ ಕಾರ್ಯ ಏನು? ಸೊ ಇವಾಗ ಮಹಾವಿಷ್ಣುವಿನ ಪ್ರಧಾನ ಕಾರ್ಯ ಏನು? ಮಾಯೆಯಿಂದ ಈ ವಿಶ್ವವನ್ನ ಅವರು ಸೃಷ್ಟಿ ಮಾಡೋದು ಅಲ್ವಾ. ಸೊ ಅವರು ಈ ಭೌತಿಕ ಪ್ರಪಂಚವನ್ನ ಅವರು ಸೃಷ್ಟಿ ಮಾಡ್ತಾರೆ, ಅದೇ ಅವರ ಪ್ರಧಾನ ಕಾರ್ಯ. ಸೊ ಮತ್ತೆ ಇಲ್ಲಿ ಶ್ಲೋಕ 13 ಏನನ್ನ ಹೇಳ್ತಾ ಇದ್ದಾರೆ? ಅದ್ವೈತಂ ಅರಿನಾದ್ವೈತಾದ್ ಆಚಾರ್ಯಂ ಭಕ್ತಿ ಶಂಸನಾಥ್ ಭಕ್ತಾವತಾರಂ ಈಶಂ ತಂ ಅದ್ವೈತಾಚಾರ್ಯಂ ಆಶ್ರಯೇ. ಅದ್ವೈತಂ ಹರಿನಾದ್ವೈತಾದ್. ಇಲ್ಲಿ ಅದ್ವೈತ ಅಂತಂದ್ರೆ ಏನು? ಭೇದ ಇಲ್ಲ ಅಲ್ವಾ. ಯಾವುದೇ ಒಂದು ಭೇದ. ದ್ವೈತ ಅಂತಂದ್ರೆ ಎರಡು ಅಲ್ವಾ, ಅದ್ವೈತ ಅಂತಂದ್ರೆ ಒಂದೇ. ಅಂದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಹರಿ ಮತ್ತೆ ಅದ್ವೈತಾಚಾರ್ಯರು ಅವರು ಬೇರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಅದ್ವೈತಾಚಾರ್ಯರು ಸ್ವತಃ ಹರಿನೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಆಚಾರ್ಯರು ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಆಚಾರ್ಯರು ಅಂದ್ರೆ ಅವ್ರು ಏನ್ ಮಾಡಿದ್ರು? ಅದ್ವೈತಾಚಾರ್ಯರು ಅವರು ಈ ಒಂದು ಕೃಷ್ಣ ಭಕ್ತಿಯನ್ನ, ಇಡೀ ಈ ಕೃಷ್ಣ ತತ್ವವನ್ನ ಎಲ್ಲರಿಗೂ ಅವರು ಹಂಚ್ತಾರೆ ಅಲ್ವಾ. ಸೊ ಅವರು ಆಚಾರ್ಯರು. ಆಚರತೀತಿ ಆಚಾರ್ಯ. ಯಾರು ಆಚರಣೆ ಮಾಡಿ ಅವರು ಎಲ್ಲರಿಗೂ ಒಂದು ಮಾರ್ಗದರ್ಶನವನ್ನ ಕೊಡ್ತಾರೋ ಅವರು ಆಚಾರ್ಯರು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ? ಅವರು ಪರಮ ಪ್ರಭುವಾದ ಹರಿಗಿಂತ ಭಿನ್ನರಲ್ಲವಾದ್ದರಿಂದ ಅವರನ್ನು ಅದ್ವೈತರೆಂದು ಕರೆಯುತ್ತಾರೆ. ಅಂದ್ರೆ ಅದ್ವೈತಾಚಾರ್ಯರು ಬೇರೆ ಅಲ್ಲ, ಹರಿ ಬೇರೆ ಅಲ್ಲ. ಸೊ ಅದಕ್ಕೋಸ್ಕರ ಅವ್ರನ್ನ ಅದ್ವೈತ ಅಂತ ಕರೀತಾ ಇದ್ದಾರೆ. ಮತ್ತೆ ಆಚಾರ್ಯ ಅಂತ ಯಾಕೆ ಕರೀತಾ ಇದ್ದಾರೆ? ಭಕ್ತಿ ಪಂಥವನ್ನ ಭಕ್ತಿ ಪಂಥವನ್ನು ಪ್ರಚುರಪಡಿಸುವುದರಿಂದ ಅವರನ್ನು ಆಚಾರ್ಯರೆಂದು ಕರೆಯುತ್ತಾರೆ. ಅವರು ಈ ಭಕ್ತಿಯನ್ನ ಎಲ್ಲರಿಗೂ ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ಇಡೀ ವಿಶ್ವದಾದ್ಯಂತ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ಆಚಾರ್ಯ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಅವರೇ ಭಗವಂತ ಅಲ್ವಾ. ಇವಾಗ ಹರಿ ಬೇರೆ ಅಲ್ಲ, ಅದ್ವೈತಾಚಾರ್ಯರು ಬೇರೆ ಅಲ್ಲ ಅಂತಂದ್ರೆ ಅವರು ಭಗವಂತನೇ. ಆದ್ರೆ ಅವ್ರು ಇವಾಗ ಏನ್ ಮಾಡ್ತಾ ಇದ್ದಾರೆ? ಅವರು ಭಕ್ತನ ಅವತಾರದಲ್ಲಿ ಬಂದಿದ್ದಾರೆ. ಅದಕ್ಕೆ ಅವ್ರನ್ನ ಭಗವದ್ ಭಕ್ತನ ಅವತಾರ ಅಂತ ಹೇಳ್ಬಿಟ್ಟು ಇಲ್ಲಿ ಕರೀತಾ ಇದ್ದಾರೆ. ಅವರೇ ಭಗವಂತ ಮತ್ತು ಭಗವದ್ ಭಕ್ತನ ಅವತಾರ. ಅವರು ಭಗವಂತ ಆದ್ರೂ ಸಹ ಈಗ ಭೌತಿಕ ಪ್ರಪಂಚಕ್ಕೆ ಅವರು ಚೈತನ್ಯ ಮಹಾಪ್ರಭುಗಳ ಜೊತೆ ಅವರು ಭಕ್ತನಾಗಿ ಅವರು ಬಂದಿದ್ದಾರೆ. ಭಕ್ತನ ಅವತಾರ, ಭಕ್ತಾವತಾರದಲ್ಲಿ ಅವರು ಬಂದಿದ್ದಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದೆರಡೂ ಸಹ, ಈ ಎರಡು ಶ್ಲೋಕಗಳು ಅದ್ವೈತಾಚಾರ್ಯರ ಬಗ್ಗೆ ನಮ್ಗೆ ತಿಳಿಸಿಕೊಡುತ್ತೆ. ಅದು ಮಂಗಳಾಚರಣದಲ್ಲಿ ಇರುವಂತಹ ಶ್ಲೋಕಗಳು. ಅದ್ರ ಬಗ್ಗೆನೇ ನಮ್ಗೆ ಇವಾಗ ಇಲ್ಲಿ ಡೀಟೇಲ್ ಆಗಿ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಓದ್ಸಿ ಮಾತಾಜಿ ಶ್ಲೋಕ 30. ಹರೇ ಕೃಷ್ಣ. ಸೊ ಈ ಒಂದು ಅಧ್ಯಾಯದ ಹೆಸರು ಆರನೇ ಅಧ್ಯಾಯದ ಹೆಸರು ಏನು ಅಂತಂದ್ರೆ ಶ್ರೀ ಅದ್ವೈತ ಆಚಾರ್ಯರ ಭವ್ಯತೆ ಅಂತ ಹೇಳ್ಬಿಟ್ಟು. ಆಚಾರ್ಯ ಗೋಸಾಯಿ ಚೈತನ್ಯ ರಾಮ್ ಮುಖ್ಯ ಅಂಗ ಆರ ಏಕ ಅಂಗ ತಾಂಜಾರ ಪ್ರಭು ನಿತ್ಯಾನಂದ. ಹರೇ ಕೃಷ್ಣ. ರತ್ನ ಬಸವರಾಜ್ ಮಾತಾಜಿ ಓದಿ. ಸಿಗ್ನಲ್ ಇದೆಯಾ? ನೆಕ್ಸ್ಟ್ ಅರಿಣಿ ಕಕ್ಕೇರಿ ಮಾತಾಜಿ. ಶ್ಲೋಕ 37. ಆಚಾರ್ಯ ಗೋಸಾಯಿ ಚೈತನ್ಯರ ಮುಖ್ಯ ಅಂಗ ಆರ ಏಕ ಅಂಗ ತಾಂಜಾರ ಪ್ರಭು ನಿತ್ಯಾನಂದ. ಆಚಾರ್ಯ ಗೋಸಾಯಿ ಅದ್ವೈತ ಆಚಾರ್ಯರು ಚೈತನ್ಯರ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಮುಖ್ಯ ಪ್ರಮುಖ ಅಂಗ ಭಾಗ ಆರ ಇನ್ನೊಂದು ಏಕ ಒಂದು ಅಂಗ ಭಾಗ ತಾಂಗ್ರ ಭಾವ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಪ್ರಭು ನಿತ್ಯಾನಂದ ಭಗವಾನ್ ನಿತ್ಯಾನಂದರು. ಅನುವಾದ ಶ್ರೀ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಅದ್ವೈತ ಆಚಾರ್ಯರು ಪ್ರಭು ಚೈತನ್ಯರ ಪ್ರಧಾನ ಅಂಗ, ಚೈತನ್ಯರ ಇನ್ನೊಂದು ಅಂಗ ಭಗವಾನ್ ನಿತ್ಯಾನಂದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕೃಷ್ಣ ಮಾತಾಜಿ ಧನ್ಯವಾದಗಳು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಆಚಾರ್ಯ ಗೋಸಾಯಿ ಚೈತನ್ಯರ ಮುಖ್ಯ ಅಂಗ. ಇವಾಗ ಚೈತನ್ಯ ಮಹಾಪ್ರಭುಗಳ ಮುಖ್ಯ ಅಂಗ ಅಲ್ವಾ. ನಮಗೆ ದೇಹದಲ್ಲಿ ಇವಾಗ ಎಷ್ಟೊಂದು ಅಂಗಾಂಗಗಳಿದೆ ಅಲ್ವಾ. ಕಣ್ಣು, ಕಿವಿ, ಮೂಗು, ಕೈ, ಕಾಲು, ಆತರ ಎಷ್ಟೊಂದು ಅಂಗಾಂಗಗಳಿದೆ. ಸೊ ಅದಕ್ಕೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಈ ಆಚಾರ್ಯ ಗೋಸಾಯಿ, ಸೊ ಚೈತನ್ಯ ಅಂದ್ರೆ ಅದ್ವೈತಾಚಾರ್ಯರಿದ್ದಾರಲ್ಲ, ಅವರು ಬೇರೆ ಯಾರು ಅಲ್ಲ, ಅವರು ಚೈತನ್ಯರ ಮುಖ್ಯ ಅಂಗ, ಅವರು ಚೈತನ್ಯರ ಮುಖ್ಯ ಪ್ರಮುಖ ಅಂಗ ಅಂತ ಹೇಳ್ತಾ ಇದ್ದಾರೆ. ಆರ ಏಕ ಅಂಗ ತಾಂದ್ರ ಪ್ರಭು ನಿತ್ಯಾನಂದ. ಇನ್ನೊಂದು ಅಂಗ ಯಾವುದು ಮತ್ತೆ ಪ್ರಮುಖ ಇನ್ನೊಂದು ಅಂಗ ಯಾವುದು ಭಗವಂತಂದು ಅಂದ್ರೆ ಚೈತನ್ಯ ಮಹಾಪ್ರಭುಗಳದ್ದು ಯಾವ್ದು ಇನ್ನೊಂದು ಅಂಗ ಅಂತಂದ್ರೆ ನಿತ್ಯಾನಂದ ಪ್ರಭುಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಒಂದು ಚೈತನ್ಯ ಮಹಾಪ್ರಭುಗಳನ್ನ ಒಂದು ಮರಕ್ಕೆ ನಾವು ಹೋಲಿಸ್ಕೊಂಡ್ರೆ, ಸೊ ಅದಕ್ಕೆ ಎರಡು ದೊಡ್ಡ ಕೊಂಬೆಗಳು, ಎರಡು ದೊಡ್ಡ
ಕೊಂಬೆಗಳು ಯಾವುದು ಅಂತಂದ್ರೆ ಒಂದು ಚೈತನ್ಯ ಒಂದು ಅದ್ವೈತಾಚಾರ್ಯರು ಮತ್ತೆ ಇನ್ನೊಂದು ನಿತ್ಯಾನಂದ ಪ್ರಭುಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 38 ಪ್ರಭುರ ಉಪಾಂಗ ಶ್ರೀವಾಸಾದಿ ಭಕ್ತಗಣ ಹಸ್ತ ಮುಖ ನೇತ್ರ ಅಂಗ ಚಕ್ರಾದಿ ಅಸ್ತ್ರ ಸಮ. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಗೀತಾ ಆರ್ ಕೋಡಿಕಲ್. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ಲೋಕ 38 ಪ್ರಭುರ ಉಪಾಂಗ ಶ್ರೀವಾಸಾದಿ ಭಕ್ತಗಣ ಹಸ್ತ ಮುಖ ನೇತ್ರ ಅಂಗ ಚಕ್ರಾದಿ ಅಸ್ತ್ರ ಸಮ. ಪ್ರಭುರ ಉಪಾಂಗ ಪ್ರಭು ಚೈತನ್ಯರ ಇತರ ಸಣ್ಣ ಪುಟ್ಟ ಅಂಗಗಳು ಶ್ರೀವಾಸ ಆದಿ ಶ್ರೀವಾಸರಿಂದ ಪ್ರಾರಂಭವಾಗಿ ಭಕ್ತಗಣ ಭಕ್ತರು ಹಸ್ತ ಕೈಗಳು ಮುಖ ಮೊರೆ ನೇತ್ರ ಕಣ್ಣುಗಳು ಅಂಗ ದೇಹದ ಭಾಗಗಳು ಚಕ್ರ ಆದಿ ಚಕ್ರವೇ ಮುಂತಾದ ಅಸ್ತ್ರ ಆಯುಧಗಳು ಸಮ ಹಾಗೆ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀವಾಸರಿಂದ ಮೊದಲು ಮಾಡಿಕೊಂಡು ಇತರರು ಭಗವಾನ್ ಚೈತನ್ಯರ ಉಪಾಂಗಗಳು. ಈ ಉಪಾಂಗಗಳಾದ ಭಕ್ತಗಣ ಚೈತನ್ಯರ ಕೈಗಳು ಮುಖ ಕಣ್ಣುಗಳು ಹಾಗೂ ಚಕ್ರವೇ ಮುಂತಾದ ಆಯುಧಗಳಂತಿರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇವಾಗ ಇಮ್ಯಾಜಿನ್ ಮಾಡ್ಕೋಬೇಕು. ಇವಾಗ ದೊಡ್ಡ ಮರದ ಕಾಂಡ, ಆ ಕಾಂಡದಿಂದ 2 ಏನು ಶಾಖೆಗಳು ಬರ್ತಾ ಇದೆ. ಸೊ ಆ ಶಾಖೆಗಳಿಗೆ ಮತ್ತೆ ಎಷ್ಟೊಂದು ಉಪ ಶಾಖೆಗಳಿದೆ. ಸೊ ಇವಾಗ ಅದೇ ತರ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಒಂದು ಮುಖ್ಯ ಶಾಖೆ ಅದ್ವೈತ ಆಚಾರ್ಯರು ಅಂತ ಗೊತ್ತಾಯ್ತು, ಇನ್ನೊಂದು ನಿತ್ಯಾನಂದ ಪ್ರಭುಗಳು ಅಂತ ಗೊತ್ತಾಯ್ತು, ಮತ್ತೆ ಅದರಿಂದ ಮತ್ತೆ ಎಷ್ಟೊಂದು ಉಪಾಂಗಗಳು ಬರ್ತಾ ಇದೆ, ಎಷ್ಟೊಂದು ಚಿಕ್ಕ ಚಿಕ್ಕ ಶಾಖೆಗಳು ಬರ್ತಾ ಇದೆ. ಅದ್ ಯಾರೆಲ್ಲ ಅಂತಂದ್ರೆ ಇವಾಗ ಶ್ರೀವಾಸ. ಸೊ ಶ್ರೀವಾಸ ಅಂತಂದ್ರೆ ಯಾರು ಅಂತ ನಾವು ತಿಳ್ಕೊಂಡ್ವಿ, ನಾರದರು ಅವರು ಶ್ರೀವಾಸರಾಗಿ ಬರ್ತಾರೆ. ಅವರಿಂದ ಮೊದಲುಗೊಂಡು ಬೇರೆಯವರೆಲ್ಲ ಇನ್ನ ಎಷ್ಟು ಜನ ಚೈತನ್ಯ ಮಹಾಪ್ರಭುಗಳ ಸಹಚರರಿದ್ದಾರೆ ಅಲ್ವಾ. ಸೊ ಮತ್ತೆ ಯಾರು ಇನ್ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಹೆಸರನ್ನ ನೀವು ಜ್ಞಾಪಿಸ್ಕೋಬಹುದು. ಹರೇ ಕೃಷ್ಣ. ಹನುಮಾನ್ ಜಿ ಮಾತಾಜಿ. ಹನುಮಂತ್ ಅವರು ಇನ್ನೊಂದು ರೂಪದಲ್ಲಿ ಬರ್ತಾರೆ. ಸುಮಾರು ಜನ ಬಂದಿದ್ದಾರೆ ಮಾತಾಜಿ. ಹಾ ಮಾತಾಜಿ. ಸೊ ಯಾರೆಲ್ಲ ಹೆಸರುಗಳು ಜ್ಞಾಪಕ ಬರ್ತಾ ಇದೆ ಹೇಳ್ತೀರಾ? ಚೈತನ್ಯ ಮಹಾಪ್ರಭುಗಳ ಸಹಚರರು, ಅವ್ರ ಜೊತೆ ಇದ್ದವರೆಲ್ಲ ರಾಮಾನಂದರಾಯರು, ಸಾರ್ವಭೌಮ ಭಟ್ಟಾಚಾರ್ಯರು, ಮತ್ತೆ ನರೋತ್ತಮ ದಾಸ, ಹಾ ಮತ್ತೆ ಸ್ವರೂಪ ದಾಮೋದರ್ ದಾಸ್, ಸ್ವರೂಪ ದಾಮೋದರ್ ದಾಸ್ ಅವರು. ಓಕೆ. ಸೊ ಇವರೆಲ್ಲರನ್ನು ಸಹ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಅವರೆಲ್ಲರನ್ನು ಸಹ ಉಪ ಅಂಗಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಉಪ ಅಂಗಗಳಾದ ಭಕ್ತಗಣ ಚೈತನ್ಯರ ಕೈಗಳು ಮುಖ ಕಣ್ಣುಗಳು ಹಾಗೂ ಚಕ್ರವೇ ಮುಂತಾದ ಆಯುಧಗಳಂತಿರುತ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಎಲ್ಲ ಉಪ ಅಂಗಗಳು ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಬೇರೆಲ್ಲ ಸಹಚರರು ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲರನ್ನೂ ಸಹ ಇಲ್ಲಿ ಆ ದೇಹದಲ್ಲಿ ನಮ್ಗೆ ಬೇರೆ ಬೇರೆ ಭಾಗಗಳಿದೆಯಲ್ಲ ಅದಕ್ಕೆ ಇಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ. ಯಾವ್ದ್ಯಾವ್ದಕ್ಕೆ ಕೈಗಳಿಗೆ ಮತ್ತೆ ಮುಖ ಕಣ್ಣು ಚಕ್ರ ಆತರ ಮುಂತಾದ ಆಯುಧಗಳಂತಿರುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ ನಮ್ಗೆ ಯಾವ್ದಾದ್ರು ಒಂದು ಕೆಲಸ ಕಾರ್ಯ ಮಾಡ್ಬೇಕಂತಂದ್ರೆ ನಮ್ಗೆ ಯಾವ್ದಾದ್ರು ಒಂದು ಆಯುಧ ಬೇಕು, ನಮ್ಗೆ ಸಲಕರಣೆಗಳು ಬೇಕು ಅಲ್ವಾ. ಅದೇ ತರನೇ ಇಲ್ಲಿ ಕೃಷ್ಣ ಪ್ರಜ್ಞೆನ ಎಲ್ಲ ಕಡೆ ಪ್ರಚಾರ ಮಾಡ್ಬೇಕು ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ಇವಾಗ ಯಾರು ಸಹಾಯ ಮಾಡ್ತಾ ಇದ್ದಾರೆ, ಅವರ ಸಹಚರರು ಸಹಾಯ ಮಾಡ್ತಾ ಇದ್ದಾರೆ. ಶ್ಲೋಕ 39 ಏಸಬಲ ಈಯ ಚೈತನ್ಯ ಪ್ರಭುರ ವಿಹಾರ ಏಸಬಲ ಈಯ ಕರೇನ ವಾಂಛಿತ ಪ್ರಚಾರ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 39 ಏಸಬಲ ಈಯ ಚೈತನ್ಯ ಪ್ರಭುರ ವಿಹಾರ ಏಸಬಲ ಈಯ ಕರೇನ ವಾಂಛಿತ ಪ್ರಚಾರ. ಏಸಬ ಈ ಎಲ್ಲರನ್ನು, ಲಾಯಿಯ ಜೊತೆಗಿಟ್ಟುಕೊಂಡು, ಚೈತನ್ಯ ಪ್ರಭು ಶ್ರೀ ಚೈತನ್ಯ ಮಹಾಪ್ರಭುಗಳು, ವಿಹಾರ ಲೀಲೆಗಳು, ಏಸಬ ಅವರೆಲ್ಲರನ್ನು, ಲಾಯಿಯ ಜೊತೆಗಿರಿಸಿಕೊಂಡು, ಕರೇನ ಮಾಡಿದರು, ವಾಂಛಿತ ಪ್ರಚಾರ ತಮ್ಮ ಧ್ಯೇಯದ ಪ್ರಚಾರವನ್ನು. ಅನುವಾದ ಅವರೆಲ್ಲರನ್ನು ಜೊತೆಗಿಟ್ಟುಕೊಂಡು ಭಗವಾನ್ ಚೈತನ್ಯರು ತಮ್ಮ ಲೀಲೆಗಳನ್ನು ತೋರಿದರು, ಅಲ್ಲದೆ ಅವರೆಲ್ಲರ ಯೋಗದಲ್ಲಿ ತಮ್ಮ ಧ್ಯೇಯವನ್ನು ಪ್ರಸಾರ ಮಾಡಿದರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರು ಈ ದಕ್ಷಿಣ ಕಡೆಗೆ ಪ್ರವಾಸ ಮಾಡಿದಾಗ ಅವರು ಏಕಾಂಗಿಯಾಗಿ ಪ್ರವಾಸ ಮಾಡಿ ಅವರು ಎಲ್ಲರಿಗೂ ಸಹ ಈ ಕೃಷ್ಣ ಭಕ್ತಿಯಲ್ಲಿ ಮುಳುಗೋ ತರ ಅವರು ಮಾಡ್ತಾರೆ ಅಲ್ವಾ. ಆದ್ರೆ ಅವ್ರು ಅದ್ರ ಜೊತೆ ಏನ್ ಮಾಡ್ತಾ ಇದ್ದಾರೆ, ಅವರೊಬ್ಬರೇ ಅಲ್ದಲೆ ಅವರ ಸಹಚರರನ್ನ ಅವ್ರ ಜೊತೆಗಿಟ್ಕೊಂಡು ಅವರು ಚೈತನ್ಯ ಮಹಾಪ್ರಭುಗಳು ತಮ್ಮ ಲೀಲೆಗಳನ್ನ ಅವರು ತೋರ್ತಾರೆ.
ಅಲ್ವಾ. ಭಗವಂತ ಬಂದಾಗ ಅವ್ರೊಬ್ರೇ ಬರೋದಿಲ್ಲ ಅಲ್ವಾ, ಅವರು ತಮ್ಮ ಎಲ್ಲ ಆಪ್ತ ಬಳಗದ ಜೊತೆ ಅವರು ಬರ್ತಾರೆ. ಅವರು ಕೃಷ್ಣನಾಗಿ ಬಂದಾಗ್ಲೂ ಅಷ್ಟೇ, ಅವ್ರೊಬ್ರೇ ಬರೋದಿಲ್ಲ ಅಲ್ವಾ, ಅವರು ಬಳಗ ಜೊತೆನೆ ಅವರು ಬರೋದು. ಅದೇ ತರನೇ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಬಂದಾಗ ಅವರು ಏಕಾಂಗಿಯಾಗಿ ಬರೋದಿಲ್ಲ, ಅವರು ತಮ್ಮ ಆ ಆಪ್ತ ವಲಯವನ್ನ ಅವರು ಕರ್ಕೊಂಡು ಅವರು ಬರ್ತಾರೆ. ಅವರೆಲ್ಲರ ಜೊತೆಯಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರ ಧ್ಯೇಯ ಏನಿದೆ, ಎಲ್ಲರೂ ಸಹ ಆ ಒಂದು ಕೃಷ್ಣ ಪ್ರೇಮವನ್ನ ಪಡ್ಕೊಂಡು ಆ ಕೃಷ್ಣ ಭಕ್ತಿಯನ್ನ ಮಾಡಿ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅನ್ನೋದೇ ಅವರ ಧ್ಯೇಯ ಅಲ್ವಾ. ಸೊ ಈ ಒಂದು ಪ್ರಪಂಚದಲ್ಲಿರುವಂತಹ ಒಂದೊಂದು ಮೂಲೆ ಮೂಲೆಗೂ, ಅಂದ್ರೆ ಒಂದು ಹಳ್ಳಿಗೂ ಗ್ರಾಮ ಗ್ರಾಮಕ್ಕೂ ಸಹ ಈ ಒಂದು ಕೃಷ್ಣ ಪ್ರಜ್ಞೆ ಅನ್ನೋದು ತಲುಪಬೇಕು ಅನ್ನೋದೇ ಅವರ ಧ್ಯೇಯ ಇತ್ತು. ಆ ಧ್ಯೇಯವನ್ನ ಅವರು ಏನು ಕಂಪ್ಲೀಟ್ ಮಾಡ್ಲಿಕ್ಕೋಸ್ಕರ ಅವರು ತಮ್ಮೆಲ್ಲರ ಸಹಚರರನ್ನ ಅವರು ಜೊತೆಯಾಗಿಟ್ಕೊಂಡು ಅವರ ತಮ್ಮ ಧ್ಯೇಯವನ್ನ ಅವರು ಪ್ರಚಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 40. ಮಾಧವೇಂದ್ರ ಪುರೀರ ಇನ್ಹೋ ಶಿಷ್ಯ ಯೇ ಜ್ಞಾನೆ ಆಚಾರ್ಯ ಗೋಸಾಯಿರೇ ಪ್ರಭು ಗುರು ಕರಿಮಾನೆ. ಹರೇ ಕೃಷ್ಣ. ರಾಜು ತಂಬಟ್ ಪ್ರಭುಜಿ. ಇದು ಓದ್ಲಾ ಮಾತೆ ಶ್ಲೋಕ 40. ಶ್ಲೋಕ 40. ಮಾಧವೇಂದ್ರ ಪುರಿರ ಇಂಚ ಹೋಯ್ ಶಿಷ್ಯ ಯೈ ಜ್ಞಾನೆ ಆಚಾರ್ಯ ಗೋಸಾಯಿ ಕರೆ ಪ್ರಭು ಗುರು ಕರಿಮಾನೆ. ಹರಿ ಮಾತಾಜಿ ಏನ್ ಸಕ್ತದೆ. ಹರೇ ಕೃಷ್ಣ ಪ್ರಭುಜಿ. ಓದಿ ಪ್ರಭುಜಿ, ಇದು ಅನುವಾದ ಓದ್ತೀನಿ. ಹೌದು. ಮಾಧವೇಂದ್ರ ಪುರಿಯವರ ಇಂದೋಹೋ ಅದ್ವೈತ ಆಚಾರ್ಯರು ಶಿಷ್ಯ ವಿದ್ಯಾರ್ಥಿ ಯೈ ಜ್ಞಾನೆ ಈ ರೀತಿ ಪರಿಗಣಿಸಿ ಆಚಾರ್ಯ ಗೋಸಾಯಿಯರೇ ಅದ್ವೈತ ಆಚಾರ್ಯರಿಗೆ ಪ್ರಭು ಶ್ರೀ ಚೈತನ್ಯ ಮಹಾಪ್ರಭುಗಳು ಗುರು ಆಚಾರ್ಯ ಸರಿ ಎಂದು ಪರಿಭಾವಿಸಿ ಮಾನೆ ವಿಧೇಯರಾಗಿದ್ದರು. ಅನುವಾದ ಪ್ರಭುಪಾದ ಅವರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಅದ್ವೈತ ಆಚಾರ್ಯರು ಶ್ರೀ ಮಾಧವೇಂದ್ರ ಪುರಿಯವರ ಶಿಷ್ಯರು ಎಂದು ಪರಿಭಾವಿಸಿ ಭಗವಾನ್ ಚೈತನ್ಯರು ಅದ್ವೈತರ ಆಜ್ಞಾಪಾಲಕರಾಗಿರುತ್ತಾರೆ. ಚೈತನ್ಯರು ತಮ್ಮ ಗುರುಗಳೆಂಬ ಭಾವ ತಾಳಿ ಅವರಿಗೆ ಗೌರವ ಸಮರ್ಪಣೆ ಮಾಡುತ್ತಾರೆ. ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಮಾಧವೇಂದ್ರ ಪುರಿಗಳು ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದ ಆಚಾರ್ಯರಲ್ಲೊಬ್ಬರು. ಈಶ್ವರಪುರಿ ಹಾಗೂ ಶ್ರೀ ಅದ್ವೈತ ಪ್ರಭು ಈ ಇಬ್ಬರು ಮಾಧವೇಂದ್ರ ಪುರಿಗಳ ಶಿಷ್ಯ ಪ್ರಮುಖರಾಗಿದ್ದರು. ಆದ್ದರಿಂದ ಗೌಡಿಯ ವೈಷ್ಣವ ಸಂಪ್ರದಾಯವು ಮಧ್ವಾಚಾರ್ಯರಿಂದ ಪ್ರಾರಂಭವಾಗುವ ಗುರು ಪರಂಪರೆ. ಈ ಸಂಗತಿಗೆ ಗೌರ ಗಣೋಪದೇಶ ದೀಪಿಕಾ 22 ಹಾಗೂ ಪ್ರಮೇಯ ರತ್ನಾವಳಿ ಎನ್ನುವ ಪ್ರಮಾಣಭೂತ ಗ್ರಂಥಗಳ ಹಾಗೂ ಗೋಪಾಲ ಗುರು ಗೋಸ್ವಾಮಿಯವರ ಅಂಗೀಕಾರ ಮುದ್ರೆ ಇದೆ. ಗೌರ ಗಣೋಪದೇಶ ದೀಪಿಕಾ 22 ಎನ್ನುವ ಗ್ರಂಥವು ಗೌಡಿಯ ವೈಷ್ಣವ ಪರಂಪರೆಯನ್ನು ಸ್ಪಷ್ಟವಾಗಿ ಹೀಗೆ ವಿವರಿಸುತ್ತದೆ. ಬ್ರಹ್ಮನು ಆಧ್ಯಾತ್ಮಿಕ ವ್ಯೂಮದ ಪ್ರಭುವಾದ ವಿಷ್ಣುವಿನ ಪ್ರತ್ಯಕ್ಷ ಶಿಷ್ಯ. ಬ್ರಹ್ಮನ ಶಿಷ್ಯರು ನಾರದ ಮುನಿ, ವ್ಯಾಸರು ನಾರದರ ಶಿಷ್ಯ ಸುಖಮುನಿ ಹಾಗೂ ಮಧ್ವಾಚಾರ್ಯರು ವ್ಯಾಸರ ಶಿಷ್ಯರು. ಮಧ್ವಾಚಾರ್ಯರ ಶಿಷ್ಯ ಪದ್ಮನಾಭ ಆಚಾರ್ಯ, ನರಹರಿ ಪದ್ಮನಾಭ ಆಚಾರ್ಯರ ಶಿಷ್ಯ. ನರಹರಿಯವರ ಶಿಷ್ಯ ಮಾಧವ. ಅಕ್ಷೋಭ್ಯರು ಮಾಧವರ ಪ್ರತ್ಯಕ್ಷ ಶಿಷ್ಯರು. ಜಯತೀರ್ಥ ಅಕ್ಷೋಭ್ಯರ ಶಿಷ್ಯ. ಈ ಜಯತೀರ್ಥರ ಶಿಷ್ಯ ಜ್ಞಾನ ಸಿಂಧು. ಮಹಾನಿಧಿ ಜ್ಞಾನ ಸಿಂಧು ಅವರ ಶಿಷ್ಯ. ಮಹಾನಿಧಿಯವರ ಶಿಷ್ಯ ವಿದ್ಯಾನಿಧಿ. ರಾಜೇಂದ್ರ ಎನ್ನುವವರು ವಿದ್ಯಾನಿಧಿಯವರ ಶಿಷ್ಯ. ರಾಜೇಂದ್ರರ ಶಿಷ್ಯ ಜಯಧರ್ಮ, ಪುರುಷೋತ್ತಮ ಜಯಧರ್ಮರ ಶಿಷ್ಯ. ವ್ಯಾಸತೀರ್ಥ ಪುರುಷೋತ್ತಮರ ಶಿಷ್ಯ. ವ್ಯಾಸತೀರ್ಥರ ಶಿಷ್ಯರೇ ಮಾಧವೇಂದ್ರ ಪುರಿ. ಶ್ರೀಮಾನ್ ಲಕ್ಷ್ಮೀಪತಿ ವ್ಯಾಸತೀರ್ಥರು ವ್ಯಾಸತೀರ್ಥರ ಶಿಷ್ಯರು. ಸ್ವಯಂ ವ್ಯಾಸತೀರ್ಥರು ಪುರುಷೋತ್ತಮರ ಶಿಷ್ಯ. ಮಾಧವೇಂದ್ರ ಪುರಿ ಲಕ್ಷ್ಮೀಪತಿಯವರ ಶಿಷ್ಯ. ಹರೇ ಕೃಷ್ಣ. ಮತ್ತು ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ಸೊ ಇಲ್ಲಿ ಶಿಲ ಪ್ರಭುಪಾದ ಅವರು ಏನನ್ನ ಹೇಳ್ತಾ ಇದ್ದಾರೆ, ಅದ್ವೈತಾಚಾರ್ಯರು ಯಾರು? ಶ್ರೀ ಮಾಧವೇಂದ್ರ ಪುರಿಯವರ ಶಿಷ್ಯರು. ಸೊ ನಮಗ್ ಗೊತ್ತಿರೋ ಹಾಗೆ ಮಾಧವೇಂದ್ರ ಪುರಿಯವರು ಯಾರು? ಹರೇ ಕೃಷ್ಣ. ಮಾಧವೇಂದ್ರ ಪುರಿಯವರು ಯಾರು? ಹರೇ ಕೃಷ್ಣ. ವ್ಯಾಸದೇವರ ಶಿಷ್ಯ. ಅವರ ತಂದೆ ನಿತ್ಯಾನಂದ ಪ್ರಭುವರ ಗುರು ಮಹಾರಾಜ್, ಅವರ ಗುರುಗಳು. ಈಶ್ವರಪುರಿಯವರ ಗುರುಗಳು. ತಂದೆ ಅಲ್ವಾ ಮಾತಾಜಿ? ಗುರುವ ಗುರು ಮಾತಾಜಿ. ಗುರುಗಳು ಮಾತಾಜಿ. ದೀಕ್ಷೆ ಕೊಟ್ಟಿರುವಂತಹ ಗುರುಗಳು ಈಶ್ವರ ಗುರು. ಇವರು ಚೈತನ್ಯರ ಗುರು. ಈಶ್ವರಪುರಿ ಯಾರು?
ಚೈತನ್ಯರ ಗುರು. ಚೈತನ್ಯರ ದೀಕ್ಷಾ ಗುರುಗಳು ಅಲ್ವಾ. ಈಶ್ವರಪುರಿ ಬಂದು ಚೈತನ್ಯ ಮಹಾಪ್ರಭುಗಳ ಗುರುಗಳು, ಮಾಧವೇಂದ್ರ ಪುರಿಯವರು ಬಂದು ಈಶ್ವರ ಪುರಿಯವರ ಗುರುಗಳು ಅಲ್ವಾ. ಸೊ ಇವಾಗ ಅದ್ವೈತಾಚಾರ್ಯರ ಜೊತೆ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅದ್ವೈತಾಚಾರ್ಯರನ್ನು ಸಹ ಮಾಧವೇಂದ್ರ ಪುರಿಯವರ ಶಿಷ್ಯ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಇವಾಗ ಏನ್ ಅರ್ಥ ಆಯ್ತು, ಸೊ ಈಶ್ವರ ಪುರಿ ಮತ್ತೆ ಅದ್ವೈತಾಚಾರ್ಯರು ಇಬ್ರು ಸಹ ಈಗ ಯಾರ ಶಿಷ್ಯರು, ಮಾಧವೇಂದ್ರ ಪುರಿಯ ಶಿಷ್ಯರು, ಗುರು ಬ್ರದರ್ಸ್, ಗಾಡ್ ಬ್ರದರ್ಸ್ ಅಂತ ಗಾಡ್ ಬ್ರದರ್ಸ್. ಗಾಡ್ ಬ್ರದರ್ಸ್. ಸೊ ಇವಾಗ ಚೈತನ್ಯ ಮಹಾಪ್ರಭುಗಳಿಗೆ ಅದ್ವೈತಾಚಾರ್ಯರು ಏನಾಗ್ಬೇಕೀಗ, ಗುರುಗಳಾಗ್ತಾರೆ. ಅವರು ಸಹ ಗುರುಗಳೇ ಆಗ್ಬೇಕು ಅಲ್ವಾ. ಸೊ ಅದಕ್ಕೆ ಇಲ್ಲಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಅದ್ವೈತಾಚಾರ್ಯರು ಶ್ರೀ ಮಾಧವೇಂದ್ರ ಪುರಿಯವರ ಶಿಷ್ಯರು ಎಂದು ಪರಿಭಾವಿಸಿ ಭಗವಾನ್ ಚೈತನ್ಯರು ಅದ್ವೈತರ ಆಜ್ಞಾಪಾಲಕರಾಗಿರುತ್ತಾರೆ ಅಲ್ವಾ. ನಾವು ಗುರುಗಳ ಆಜ್ಞಾಪಾಲಕರಾಗಿರ್ತೀವಿ. ಅದೇ ತರನೇ ಇಲ್ಲಿ ಅದ್ವೈತಾಚಾರ್ಯರ ಆಜ್ಞಾಪಾಲಕರಾಗಿರ್ಬೇಕು ಅಂತ ಯಾರು ಯೋಚನೆ ಮಾಡ್ತಾ ಇರೋದು, ಅದ್ವೈತಾಚಾರ್ಯ ಏನ್ ಹೇಳ್ತಾರೋ ಆ ತರನೇ ಕೇಳ್ಬೇಕು ಅಂತ ಯಾರು ಯೋಚನೆ ಮಾಡ್ತಿದ್ದಾರೆ, ಚೈತನ್ಯ ಮಹಾಪ್ರಭುಗಳು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಚೈತನ್ಯರು ತಮ್ಮ ಗುರುಗಳೆಂಬ ಭಾವ ತಾಳಿ ಅವರಿಗೆ ಗೌರವ ಸಮರ್ಪಣೆ ಮಾಡುತ್ತಾರೆ ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಅದ್ವೈತಾಚಾರ್ಯರಿಗೆ ಯಾವಾಗ್ಲೂ ಸಹ ಅವರು ಗೌರವ ಸಮರ್ಪಣೆ ಮಾಡ್ತಾರೆ. ಮತ್ತೆ ವಯಸ್ಸಲ್ಲಿ ಯಾರು ದೊಡ್ಡವರು, ಚೈತನ್ಯ ಮಹಾಪ್ರಭುಗಳ ಅಥವಾ ಅದ್ವೈತಾಚಾರ್ಯರು, ಅಲ್ವಾ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಯಾವಾಗ್ಲೂ ಗೌರವವನ್ನ ತೋರ್ತಾ ಇರ್ತಾರೆ. ಆದ್ರೆ ನಾವು ಮುಂದೆ ತಿಳ್ಕೊತೀವಿ ಅದ್ವೈತಾಚಾರ್ಯರು ಯಾವ ಭಾವದಲ್ಲಿ ಇರ್ತಾರೆ ಅಂತ. ಅವ್ರು ಇವಾಗ ದೊಡ್ಡವ್ರು ಇರ್ಬೋದು, ಹಿರಿಯರು ಇರ್ಬೋದು, ಮತ್ತೆ ಗುರು ಸಮಾನ ಇರ್ಬೋದು ಅಲ್ವಾ. ಗಾಡ್ ಬ್ರದರ್ ಈಗ ಅವರ ಈಶ್ವರಪುರಿಯವರ ಜೊತೆ ಇರೋಂಥವ್ರು, ಅಂದ್ರೆ ಇಬ್ರು ಸಹ ಮಾಧವೇಂದ್ರ ಪುರಿಯವರ ಶಿಷ್ಯರಾಗಿರೋದ್ರಿಂದ. ಆದ್ರೆ ಯಾವಾಗ್ಲೂ ಸಹ ಅದ್ವೈತಾಚಾರ್ಯರು ನಾನು ಚೈತನ್ಯರ ದಾಸ ಅಂತಾನೆ ಅವ್ರು ಯಾವಾಗ್ಲೂ ಅವರು ತಮ್ಮನ್ನ ತಾವು ಅವರು ಗುರ್ತಿಸ್ಕೊತಾ ಇರ್ತಾರೆ. ಅದನ್ನ ನಾವು ಮುಂದೆ ಇದರಲ್ಲಿ ತಿಳ್ಕೊತೀವಿ. ಆ ಒಂದು ಸರ್ವೈಟರ್ಶಿಪ್ ಅಂತ ನಾವ್ ಏನ್ ಹೇಳ್ತೀವಿ, ಆ ದಾಸ್ಯ ಭಾವ ಅನ್ನೋದನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊತೀವಿ. ಸೊ ಇಲ್ಲಿ ನಮ್ಗೆ ಭಾವಾರ್ಥದಲ್ಲಿ ಪ್ರಭುಪಾದರು ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ, ಇವಾಗ ಎಷ್ಟು ಪರಂಪರೆಗಳಿದೆ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ. ಸೊ ನಮ್ಗೆ ಯಾವಾಗಂತಹ ಗುರು ಪರಂಪರೆಯಲ್ಲೇ ನಾವು ಹೋಗ್ಬೇಕು, ಅಲ್ಲಿರುವಂತಹ ಜ್ಞಾನವನ್ನೇ ನಾವು ಪಡ್ಕೋಬೇಕು, ಅವರ ಮಾರ್ಗದರ್ಶನವನ್ನೇ ಪಡಿಬೇಕು ಅಲ್ವಾ. ಈಗ ಎಷ್ಟು ಪರಂಪರೆಗಳಿದೆ, 4. ಯಾವ್ದು, ಗೌಡಿಯ ಸಂಪ್ರದಾಯ, ಶ್ರೀ ಸಂಪ್ರದಾಯ, ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ, ಶ್ರೀ ಸಂಪ್ರದಾಯ, ರುದ್ರ ಪರಂಪರೆ, ಕುಮಾರ ಸಂಪ್ರದಾಯ, ಕುಮಾರ ಸಂಪ್ರದಾಯ. ಸೊ 4 ಪ್ರಮುಖ ಸಂಪ್ರದಾಯಗಳು ಯಾವುದು, ಬ್ರಹ್ಮ ಸಂಪ್ರದಾಯ, ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ ಮತ್ತೆ ಕುಮಾರ ಸಂಪ್ರದಾಯ ಅಲ್ವಾ. ನಾವ್ ಈ 4ರಲ್ಲಿ ನಾವು ಯಾವ ಒಂದು ಸಂಪ್ರದಾಯಕ್ಕೆ ಬರ್ತೀವಿ, ಬ್ರಹ್ಮ ಸಂಪ್ರದಾಯಕ್ಕೆ ಬರ್ತೀವಿ. ಈಗ ಬ್ರಹ್ಮ ಸಂಪ್ರದಾಯದಲ್ಲಿ ಇವಾಗ ನಾವು ನೋಡಿದ್ರೆ ಯಾರೆಲ್ಲ ಆಚಾರ್ಯರು ಇದ್ದಾರೆ ಅಂತಂದ್ರೆ ಅಲ್ಲಿ ಮಧ್ವಾಚಾರ್ಯರು ಬರ್ತಾರೆ. ಸೊ ಮಧ್ವಾಚಾರ್ಯರು ಬರ್ತಾರೆ. ಇವಾಗ ಮಧ್ವಾಚಾರ್ಯರ ಶಿಷ್ಯ ಯಾರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಮಧ್ವಾಚಾರ್ಯರ ಶಿಷ್ಯರು ಇಲ್ಲಿ ಮಾಧವೇಂದ್ರ ಪುರಿಯವರು ಮಧ್ವಾಚಾರ್ಯರ ಶಿಷ್ಯರ ಒಂದು ಪರಂಪರೆಯಲ್ಲಿ ಬರ್ತಾರೆ. ಅದಕ್ಕೋಸ್ಕರನೇ ನಮ್ಮ ಒಂದು ಸಂಪ್ರದಾಯವನ್ನ ಏನಂತ ಕರೀತಾ ಇದ್ದಾರೆ ಅಲ್ಲಿ, ಬ್ರಹ್ಮ ಮಧ್ವ ಗೌಡಿ ಸಂಪ್ರದಾಯ ಅಂತ ಕರೀತಾ ಇದ್ದಾರೆ. ಸೊ ಪ್ರಮುಖ ಸಂಪ್ರದಾಯದಲ್ಲಿ ಬ್ರಹ್ಮ ಸಂಪ್ರದಾಯ, ಅದರಲ್ಲಿ ಪ್ರಮುಖರಾದಂತಹ ಆಚಾರ್ಯರು ಬಂದು ಮಧ್ವಾಚಾರ್ಯರು. ಅವರ ಗುರು ಶಿಷ್ಯ ಪರಂಪರೆಯಲ್ಲಿ ನಾವು ನೋಡ್ಕೊಂಡ್ ಬಂದ್ರೆ ಮಾಧವೇಂದ್ರ ಪುರಿಯವರು ಬರ್ತಾರೆ. ಮಾಧವೇಂದ್ರ ಪುರಿಯವರ ಶಿಷ್ಯ ಬಂದು ಚೈತನ್ಯ ಮಹಾಪ್ರಭುಗಳು ಅಲ್ವಾ. ಸೊ ಅವರು ಗೌಡ ದೇಶದಲ್ಲಿ ಇರೋದ್ರಿಂದ ನಮ್ಗೆ ಏನಂತ ಕರೀತಾ ಇದಾರೆ ಇಲ್ಲಿ, ಬ್ರಹ್ಮ ಮಧ್ವ ಗೌಡೀಯ ಸಂಪ್ರದಾಯಕ್ಕೆ ನಾವಿವಾಗ ಸೇರ್ತಾ ಇದ್ದೀವಿ. ಸೊ ಇವಾಗ ನಮ್ಮ ಸಂಪ್ರದಾಯದಲ್ಲಿ ನಮಗ್ ಗೊತ್ತಿರೋ ಹಾಗೇನೆ ಪ್ರಮುಖರಾದ ಆಚಾರ್ಯರು 32 ಆಚಾರ್ಯರಿದ್ದಾರೆ ಅಲ್ವಾ. 32ನೇ ಆಚಾರ್ಯರು ಯಾರು, ಪ್ರಭುಪಾದರು ಅಲ್ವಾ. ಮತ್ತೆ ಇಲ್ಲಿ ಏನೆಲ್ಲ ಆಚಾರ್ಯರ ಹೆಸರನ್ನ ನಾವಿಲ್ಲಿ ಯಾರೆಲ್ಲ ಆಚಾರ್ಯರ ಹೆಸರನ್ನ ಓದಿದ್ವಿ, ನಮ್ಗೆ ಏನನ್ನ ಹೇಳ್ತಾರೆ ಆಚಾರ್ಯರು ಅಂತಂದ್ರೆ, ಈ ಆಚಾರ್ಯರ ಹೆಸರನ್ನ ನಾವು ಉಚ್ಚರಿಸಿದ್ರೇನೆ ಸಾಕು ನಾವ್ ಎಷ್ಟು ಪಾವನರಾಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಹೇಳ್ತಾರೆ. ಅಯ್ಯೋ ನಮ್ಗೆ ಇದೇನಪ್ಪ ಹೆಸರುಗಳು, ಇಷ್ಟೊಂದು ಹೆಸರುಗಳು ನಮ್ಗೆ ಜ್ಞಾಪಕನೇ ಇರೋದಿಲ್ಲ, ಯಾರು ಶಿಷ್ಯ ಯಾರು ಮತ್ತೆ ಗುರು ಅದನ್ನೆಲ್ಲ ನಾವು ಜ್ಞಾಪಕ ಇಟ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಅಲ್ವಾ. ನಮ್ಗೆ ಇವಾಗ ನಾವೇನು ಗುರು ಪರಂಪರೆ ಅಂತ ನಾವು ಫೋಟೋ ಇಟ್ಕೊಂಡಿದೀವೋ ಅಷ್ಟನ್ನ ನಾವು ತಿಳ್ಕೊಳ್ಲಿಕ್ಕೆ ನಾವು ಎಣ್ಗಾಡ್ತಾ ಇರ್ತೀವಿ ಅಲ್ವಾ. ಇಷ್ಟೊಂದ್ ಜನ 32 ಆಚಾರ್ಯರ ಹೆಸರನ್ನ ನಾವು ತಿಳ್ಕೊಂಡು ಜ್ಞಾಪಕ ಇಟ್ಕೊಳ್ಲಿಕ್ಕೆ ನಮ್ಗೆ ತುಂಬಾ ಕಷ್ಟ. ಆದ್ರೆ ನಾವ್ ಅದನ್ನ ಅಟ್ಲೀಸ್ಟ್ ನಾವು ಅವರ ಹೆಸರನ್ನ, ಅವರ ನಾಮಧೇಯವನ್ನ ಹೇಳಿದ್ರೆ ಸಾಕು ನಾವು ಪಾವನರಾಗ್ತೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಸಹ ಮನ್ಸಲ್ಲಿ ಹೇಳ್ಕೊಳ್ಳಿ. ಸೊ ಇದನ್ನ ಖಂಡಿತ ನಮ್ಗೆ ಜ್ಞಾಪಕ ಇಟ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ. ನಾವು ಪ್ರಮುಖರನ್ನ ಮಾತ್ರ ನಾವ್ ಇವಾಗ ಜ್ಞಾಪಕ ಇಟ್ಕೋಬಹುದು ಅಲ್ವಾ. ನಮ್ಗೆ ಇವಾಗ ಮಾಧವೇಂದ್ರ ಪುರಿ, ಅವರ ಶಿಷ್ಯ ಈಶ್ವರಪುರಿ ಆದ್ಮೇಲೆ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಅದಾದ್ಮೇಲೆ ನಮ್ಮ ಷಡ್ಗೋಸ್ವಾಮಿಗಳು ಬರ್ತಾರೆ. ಷಡ್ಗೋಸ್ವಾಮಿಗಳಾದ್ಮೇಲೆ ಯಾರು ಬರ್ತಾರೆ, ಪ್ರಮುಖರಾದವ್ರು ಯಾರು, ಇವಾಗ ನಾವು ಪೂಜೆ ಮಾಡೋದ್ರಲ್ಲಿ
ಭಕ್ತಿ ವಿನೋದ ಜಗನ್ನಾಥ್ ದಾಸ್ ಬಾಬಾಜಿ ಬಾಬಾಜಿ ಬರ್ತಾರೆ. ಜಗನ್ನಾಥ್ ದಾಸ್ ಬಾಬಾಜಿ ಆದ್ಮೇಲೆ ಭಕ್ತಿ ವಿನೋದ ಠಾಕೂರ್ ಅವ್ರು ಬರ್ತಾರೆ. ಭಕ್ತಿ ವಿನೋದ ಠಾಕೂರ್ ಅವ್ರ ಆದ್ಮೇಲೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಬರ್ತಾರೆ. ಗೌರ್ ಕಿಶೋರ್ ದಾಸ್ ಬಾಬಾಜಿ ಆದ್ಮೇಲೆ ಭಕ್ತಿ ಠಾಕೂರ್ ಅವ್ರು ಬರ್ತಾರೆ. ಭಕ್ತಿ ಸಂಸತ್ ಠಾಕೂರ್ ಆದ್ಮೇಲೆ ನಮ್ಮ ಪ್ರಭುಪಾದರು ಬರ್ತಾರೆ ಅಲ್ವಾ. ಅಟ್ಲೀಸ್ಟ್ ನಾವು ಇಷ್ಟನ್ನ ನಾವು ತಿಳ್ಕೊಬೇಕು ಅಂತ ನಮ್ಗೆ ಇವಾಗ ಹೇಳಿದ್ದಾರೆ. ಆದ್ರೆ ಎಲ್ಲರೂ ಸಹ ಈ ಒಂದು ಹೆಸರುಗಳನ್ನ ನಾವು ಹೇಳೋಣಂತೆ. ಸೊ ನೀವೆಲ್ಲನೂ ಸಹ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಸೊ ನಾನು ಇಲ್ಲಿ ಜಸ್ಟ್ ಇದನ್ನ ಓದ್ತಾ ಇದ್ದೀನಿ ಮತ್ತೊಮ್ಮೆ. ಇದನ್ನ ನಾವು ತಿಳ್ಕೊಂಡ್ವಿ. ಈಗ ಶ್ರೀ ಮಾಧವೇಂದ್ರ ಪುರಿಗಳು ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದ ಆಚಾರ್ಯರಲ್ಲಿ ಒಬ್ಬರು. ಈಶ್ವರಪುರಿ ಹಾಗೂ ಶ್ರೀ ಅದ್ವೈತ ಪ್ರಭು ಈ ಇಬ್ಬರು ಮಾಧವೇಂದ್ರ ಪುರಿಗಳ ಪ್ರಮುಖ ಶಿಷ್ಯರು. ಆದ್ದರಿಂದ ಗೌಡೀಯ ವೈಷ್ಣವ ಸಂಪ್ರದಾಯವು ಮಧ್ವಾಚಾರ್ಯರಿಂದ ಪ್ರಾರಂಭವಾಗುವ ಗುರು ಪರಂಪರೆ. ಈ ಸಂಗತಿಗೆ ಗೌರ ಗುಣೋದ್ದೇಶ ದೀಪಿಕಾ ಹಾಗೂ ಪ್ರಮೇಯ ರತ್ನಾವಳಿ ಎನ್ನುವ ಪ್ರಮಾಣಭೂತ ಗ್ರಂಥಗಳ ಹಾಗೂ ಗೋಪಾಲಗುರು ಗೋಸ್ವಾಮಿಯವರ ಅಂಗೀಕಾರ ಮುದ್ರೆ ಇದೆ. ಸೊ ಇದನ್ನ ಸುಮ್ನೆ ಏನೋ ಯಾರು ಕವಿರಾಜ ಗೋಸ್ವಾಮಿ ಅವರು, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇಲ್ಲ, ಯಾವ್ದಕ್ಕೆ ಆಗ್ಲಿ ಅಲ್ವಾ. ಸೊ ಯಾವ್ದ್ರಲ್ಲಾದ್ರೂ ಉಲ್ಲೇಖ ಇದೆಯಾ ಅಂತ ಹೇಳ್ಬಿಟ್ಟೆ ಅವರು ಆ ಉಲ್ಲೇಖ ಇದ್ರೆ ಮಾತ್ರನೇ ಅವರು ಹೇಳ್ತಾರೆ. ಅವಾಗಷ್ಟೇ ನಾವು ಅದನ್ನ ಒಪ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇಲ್ಲಿ ಗೌರ ಗಣೋದ್ದೇಶ ದೀಪಿಕಾದಲ್ಲಿ ಏನನ್ನ ಹೇಳ್ತಾ ಇದೆ, ಗೌಡೀಯ ವೈಷ್ಣವ ಪರಂಪರೆಯನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾರಾದ್ಮೇಲೆ ಯಾರು ಬಂದ್ರು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಮ್ಗೆ ಇವಾಗ ಎಷ್ಟು ಧೈರ್ಯ ಅಲ್ವಾ. ಸೊ ಇವಾಗ ನಾವ್ ಯಾರೋ ಒಬ್ಬ ವ್ಯಕ್ತಿ, ನಾನು ಹೋಗಿ ಹಿಮಾಲಯದಲ್ಲಿ ಕುತ್ಕೊಂಡು ತಪಸ್ ಮಾಡ್ಬಿಟ್ಟು ನನಗೆ ಇವಾಗ ಜ್ಞಾನೋದಯ ಆಗೋಯ್ತು, ನಾನ್ ನಿಮ್ಗೆ ಈ ಜ್ಞಾನವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬರ್ತಾ ಇಲ್ಲ ಅಲ್ವಾ. ಚೈತನ್ಯ ಯಾರು ನಮ್ಮ ಶೀಲ ಪ್ರಭುಪಾದರು ಅವರು ಈ ಒಂದು ಬ್ರಹ್ಮ ಮಧ್ವ ಗೌಡೀಯ ಸಂಪ್ರದಾಯದಲ್ಲಿ ಬಂದಿದ್ದಾರೆ. ಅವರು ಜಸ್ಟ್ ನಮ್ಗೆ ಅವ್ರೇನು ಹೇಳ್ತಾರೆ, ಆಚಾರ್ಯರು ಅವರು ಅಷ್ಟು ಶ್ರೇಷ್ಠ ಆಚಾರ್ಯರು. ನಾನು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ, ನನಗೆ ನನ್ನ ಗುರುಗಳು ಏನನ್ನ ತಿಳಿಸಿಕೊಟ್ರು ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಲ್ವಾ. ಸೊ ಅಂದ್ರೆ ಅದು ಇವಾಗ ಆ ಜ್ಞಾನ ಎಲ್ಲಿಂದ ಬರ್ತಾ ಇದೆ, ನೇರವಾಗಿ ಕೃಷ್ಣನಿಂದ ಇಲ್ಲಿ ಬರ್ತಾ ಇದೆ. ಸೊ ಬ್ರಹ್ಮನು ಆಧ್ಯಾತ್ಮಿಕ ಯೋಮದ ಪ್ರಭುವಾದ ವಿಷ್ಣುವಿನ ಪ್ರತ್ಯಕ್ಷ ಶಿಷ್ಯ ಅಲ್ವಾ. ಆ ಚತುಶ್ಲೋಕಿ ಭಾಗವತವನ್ನ ಬ್ರಹ್ಮನಿಗೆ ಆ ವಿಷ್ಣು ಅಲ್ವಾ, ಹೃದಯದಲ್ಲಿರುವಂತಹ ವಿಷ್ಣು ಅವರಿಗೆ ಆ ಒಂದು ಚತುಶ್ಲೋಕಿ ಭಾಗವತವನ್ನ ಅವರು ತಿಳಿಸಿಕೊಡ್ತಾರೆ. ಸೊ ಬ್ರಹ್ಮನ ಶಿಷ್ಯ ಯಾರು, ನಾರದ. ಸೊ ನಾರದರ ಶಿಷ್ಯರು ಯಾರು, ವೇದವ್ಯಾಸರು. ಸೊ ವೇದವ್ಯಾಸರ ಶಿಷ್ಯರು ಯಾರು, ಮಧ್ವಾಚಾರ್ಯ, ಶುಕಮುನಿಗಳು ಹಾಗೂ ಮಧ್ವಾಚಾರ್ಯರು. ಇಬ್ರು ಸಹ ಶುಕಮುನಿಗಳು ಹಾಗೂ ಮಧ್ವಾಚಾರ್ಯರು. ಈಗ ನಾವು ಆ ಶುಕಮುನಿಗಳಿಂದ ಯಾರು ಬರ್ತಾರೆ, ಪರೀಕ್ಷಿತ ಮಹಾರಾಜ. ಆ ಕಡೆ ನಾವು ಇವಾಗ ಹೋಗ್ತಾ ಇಲ್ಲ, ನಾವ್ ಇವಾಗ ಯಾವ ಕಡೆ ಬರ್ತಾ ಇದ್ವಿ, ಮಧ್ವಾಚಾರ್ಯರ ಕಡೆ ಬರ್ತಾ ಇದ್ವಿ. ಶುಕಮುನಿ ಮತ್ತೆ ಮಧ್ವಾಚಾರ್ಯರು ಇಬ್ರು ಸಹ ವ್ಯಾಸರ ಶಿಷ್ಯರೇ. ನಾವ್ ಇವಾಗ ಮಧ್ವಾಚಾರ್ಯರ ಆ ಒಂದು ಶಿಷ್ಯ ಪರಂಪರೆನ ನಾವು ನೋಡ್ಕೊಂಡು ಹೋಗ್ತಾ ಇದೀವಿ. ಮಧ್ವಾಚಾರ್ಯರ ಶಿಷ್ಯ ಪದ್ಮನಾಭ. ಎಲ್ಲರೂ ಸಹ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಪದ್ಮನಾಭ ಆಚಾರ್ಯ. ನರಹರಿ ಪದ್ಮನಾಭ ಆಚಾರ್ಯರ ಶಿಷ್ಯ ಮಾಧವ. ಮತ್ತೆ ಮಾಧವರ ಶಿಷ್ಯ ಅಕ್ಷೋಭ್ಯ. ಅಕ್ಷೋಭ್ಯರ ಶಿಷ್ಯ ಜಯತೀರ್ಥ. ಜಯತೀರ್ಥರ ಶಿಷ್ಯ ಜ್ಞಾನಸಿಂಧು. ಮತ್ತೆ ಜ್ಞಾನಸಿಂಧು ಅವರ ಶಿಷ್ಯ ಬಂದು ಮಹಾನಿಧಿ. ಮತ್ತೆ ಮಹಾನಿಧಿ ಅವರ ಶಿಷ್ಯ ವಿದ್ಯಾನಿಧಿ. ಮತ್ತೆ ವಿದ್ಯಾನಿಧಿ ಅವರ ಶಿಷ್ಯ ರಾಜೇಂದ್ರ. ರಾಜೇಂದ್ರ ಅವರ ಶಿಷ್ಯ ಜಯಧರ್ಮ. ಜಯಧರ್ಮ ಅವರ ಶಿಷ್ಯ ಪುರುಷೋತ್ತಮ ಅವರ ಶಿಷ್ಯ ವ್ಯಾಸತೀರ್ಥ. ವ್ಯಾಸತೀರ್ಥರ ಶಿಷ್ಯರೇ ಮಾಧವೇಂದ್ರ ಅಲ್ವಾ. ಈ ವ್ಯಾಸರು ಬೇರೆ, ಆ ವ್ಯಾಸರು ಬೇರೆ ಅಲ್ವಾ. ವೇದವ್ಯಾಸರು ಬೇರೆ, ಇಲ್ಲಿ ವ್ಯಾಸತೀರ್ಥ. ಈ ವ್ಯಾಸತೀರ್ಥ ಅನ್ನೋರು ಪುರುಷೋತ್ತಮ ಅವರ ಶಿಷ್ಯ. ಅವರು ಮಾಧವೇಂದ್ರ ಪುರಿಯವರ ಗುರುಗಳಾಗಿರ್ತಾರೆ. ಶ್ರೀಮಾನ್ ಲಕ್ಷ್ಮೀಪತಿ ವ್ಯಾಸತೀರ್ಥರ ಶಿಷ್ಯ. ಸ್ವಯಂ ವ್ಯಾಸತೀರ್ಥರು ಪುರುಷೋತ್ತಮರ ಶಿಷ್ಯ. ಸೊ ಇವಾಗ ಮಾಧವೇಂದ್ರ ಪುರಿಯವರ ಶಿಷ್ಯ ಯಾರು, ಇವಾಗ ಅಂತ ಹೇಳ್ತಾರೆ. ಮಾಧವೇಂದ್ರ ಪುರಿಯವರ ಶಿಷ್ಯ ಲಕ್ಷ್ಮೀಪತಿ. ಅದ್ರ ಜೊತೆ ಇನ್ನ ಯಾರಿದ್ದಾರೆ ಶಿಷ್ಯ, ಈಶ್ವರಪುರಿ. ಸೊ ಈಶ್ವರಪುರಿಯವರಿಂದ ನಮ್ಮ ಚೈತನ್ಯ ಮಹಾಪ್ರಭುಗಳು ಬರ್ತಾ ಇದ್ದಾರೆ ಅಲ್ವಾ. ಆ ಗುರು ಪರಂಪರೆಯ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವ್ ಅದಕ್ಕೆ ಮೋಸ ಹೋಗ್ಕೂಡ್ದು ಅಲ್ವಾ. ಸೊ ನಾವೆಲ್ಲ ತುಂಬಾ ಅದೃಷ್ಟವಂತರು, ನಮಗ್ ಗೊತ್ತಿಲ್ದಲೆ ನಾವ್ ಇವಾಗ ಒಂದು ಗುರು ಪರಂಪರೆಯ ಕೆಳಗಡೆ ನಾವು ಬಂದಿದೀವಿ. ಆದ್ರೆ ನಾವ್ ಇದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡು ನಾವು ಪ್ರಾಕ್ಟೀಸ್ ಮಾಡಿ ಈ ಭಕ್ತಿಯಲ್ಲಿ ಮುಂದುವರಿತೀವಿ, ಅದು ಸೊ ನಮ್ಗೆ ಬಿಟ್ಟಿರುವಂತಹ ಚಾಯ್ಸ್ ಅಲ್ವಾ. ನಮ್ಗೆ ಗೊತ್ತಿಲ್ಲ, ನಮ್ಗೆ ಮುಂದಿನ ಜನ್ಮ ಅಂತ ಇದ್ರೆ ಸೊ ನಮ್ಗೆ ಮತ್ತೆ ಈ ಒಂದು ಗುರು ಪರಂಪರೆ ಅನ್ನೋದು ಸಿಗುತ್ತಾ ಇಲ್ವಾ ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೆ ಆದಷ್ಟು ಎಲ್ಲರನ್ನೂ ಸಹ ಇದನ್ನ ಜಸ್ಟ್ ಹೌದು ಟೈಮ್ ಪಾಸ್ ಇಲ್ಲ. ಸೊ ಇದು ನಮ್ಗೆ ಜೀವನದ ಒಂದು ಶೈಲಿ, ಇದು ಜೀವನದ ಶೈಲಿ ಆಗ್ಬೇಕು ಅಲ್ವಾ. ಶ್ಲೋಕ 41. ಲೌಕಿಕ ಲೀಲಾತೆ ಧರ್ಮ ಮರ್ಯಾದ ರಕ್ಷಣ ಸ್ತುತಿ ಭಕ್ತಿಯ ಕರೇನಾ ತಾನ್ರ ಚರಣ ವಂದನ. ಮಂಜುಳಾ BN ಮಾತಾಜಿ, ಪ್ರೇಮರಾಘವ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲೌಕಿಕ ಲೀಲಾತೆ ಧರ್ಮ ಮರ್ಯಾದ ರಕ್ಷಣ ಸ್ತುತಿ ಭಕ್ತೆ ಕರೇನ ಚರಣ ವಂದನ. ಲೌಕಿಕ ಜನಪ್ರಿಯ ಲೀಲತೆ ಲೀಲೆಗಳಲ್ಲಿ ಧರ್ಮ ಮರ್ಯಾದ ಧರ್ಮ
ತತ್ವಾನುಸ್ಮರಣೆಯಲ್ಲಿನ ಶಿಷ್ಟಾಚಾರ ರಕ್ಷಣಾ ಪಾಲಿಸುವುದು, ಸ್ತುತಿ ಪ್ರಾರ್ಥನಾ ಪದ್ಯಗಳು, ಭಕ್ತಿಯಿಂದ ಅಕ್ಕರೆಯನ್ನ ಮಾಡುತ್ತಾರೆ. ಅದ್ವೈತ ಆಚಾರ್ಯ ಚರಣ ಪಾದ ಪದ್ಮಗಳು, ವಂದನಾ ಪೂಜೆ. ಅನುವಾದ. ಧರ್ಮತತ್ವ ಪಾಲನೆಯಲ್ಲಿ ಯುಕ್ತ ಶಿಷ್ಟಾಚಾರವನ್ನು ಕಾಪಾಡುವ ಸಲುವಾಗಿ ಭಗವಾನ್ ಚೈತನ್ಯರು ಶ್ರೀ ಅದ್ವೈತ ಆಚಾರ್ಯರ ಚರಣಾರವಿಂದಗಳಿಗೆ ಪೂಜ್ಯ ಹಾಗೂ ಭಕ್ತಿ ಭಾವದಿಂದ ನಮಸ್ಕರಿಸುತ್ತಾರೆ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸಾರಿ ಮಾತಾಜಿ, ನಾನೇ ಹೇಳ್ಕೊತಾ ಇದ್ದೀನಿ. ಸಾರಿ. ಓಕೆ, ಈ ಅಧ್ಯಾಯದ ಹೆಸರೇನು? ಶ್ರೀ ಅದ್ವೈತ ಆಚಾರ್ಯರ ಭವ್ಯತೆ ಅಲ್ವಾ? ನೋಡಿ, ಅದ್ವೈತಾಚಾರ್ಯರು ಎಷ್ಟು ಶ್ರೇಷ್ಠರು ಅಂದ್ರೆ ಚೈತನ್ಯ ಮಹಾಪ್ರಭುಗಳೇ ಅವರಿಗೆ ಅವ್ರನ್ನ ಪ್ರಣಾಮ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಹೇಗೆ ಭಕ್ತಿ ಭಾವದಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ. ಶ್ರೀ ಅದ್ವೈತಾಚಾರ್ಯರ ಚರಣಾರವಿಂದಗಳಿಗೆ ಪೂಜ್ಯ ಹಾಗೂ ಭಕ್ತಿ ಭಾವದಿಂದ ಚೈತನ್ಯ ಮಹಾಪ್ರಭುಗಳಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕೆ? ಯುಕ್ತ ಶಿಷ್ಟಾಚಾರವನ್ನು ಕಾಪಾಡುವ ಸಲುವಾಗಿ ಅಲ್ವಾ? ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಈ ಶ್ಲೋಕ ಬರುತ್ತೆ ಅಲ್ವಾ? ಯಾವ ಶ್ಲೋಕ ಬರುತ್ತೆ? ಇದನ್ನ ನಾವು ಓದಿದ್ರೆ ಯಾವ ಶ್ಲೋಕ ಜ್ಞಾಪಕ ಬರುತ್ತೆ? ಹರೇ ಕೃಷ್ಣ. ಯದ್ಯದಾಚರತಿ ಶ್ರೇಷ್ಠ. ಯದ್ಯದಾಚರತಿ ಶ್ರೇಷ್ಠ ಅಲ್ವಾ? ಯದ್ಯದಾಚರತಿ ಶ್ರೇಷ್ಠ. ಮಾತಾಜಿ ಹೇಳಿ. ಯದ್ಯದ್ ಆಚರತಿ ಶ್ರೇಷ್ಠ ತತ್ತದ್ ದೇವೇತರೋ ಜನಾಃ ಅನುವರ್ತತೆ. ಅದಕ್ಕೋಸ್ಕರ ಕೃಷ್ಣ ಏನ್ ಮಾಡ್ತಾರೆ? ಕೃಷ್ಣ ಏನನ್ನೂ ಮಾಡೋದ್ ಬೇಕಾಗಿಲ್ಲ ಅಲ್ವಾ? ಇವಾಗ ಒಂದು ಏನೋ ಆಫೀಸ್ ಓನರ್ ಇರ್ತಾರಲ್ಲ, ಅವ್ರ ಬಾಸ್ ಇರ್ತಾರಲ್ಲ, ಅವ್ರೇನಾದ್ರೂ ಕರೆಕ್ಟ್ ಟೈಮ್ಗೆ ಏನಾದ್ರು ಬರ್ಬೇಕಾಗತ್ತಾ? ಅಥವಾ ಅವ್ರೇನಾದ್ರು ಓವರ್ ಡ್ಯೂಟಿ ಮಾಡ್ಬೇಕಾಗತ್ತಾ? ನನಗೆ ಎಕ್ಸ್ಟ್ರಾ ಸಂಬಳ ಬರುತ್ತೆ ಅಂತ? ಇಲ್ಲ ಅಲ್ವಾ? ಆದ್ರೂ ಸಹ ಅವರು ಎಲ್ಲಾ ನೀತಿ ನಿಯಮಗಳನ್ನ ಅವರು ಪಾಲನೆ ಮಾಡ್ತಾರೆ. ಯಾಕೆಂತಂದ್ರೆ ಅವರನ್ನ ನೋಡನೆ ಅವರ ಕೆಳಗಡೆ ಇರೋರು ಅವರನ್ನ ಅನುಸರಿಸ್ತಾರೆ ಅಲ್ವಾ? ಅದಕ್ಕೆ ಕೃಷ್ಣನು ಸಹ ಅವರು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವರು ಹೇಗೆ ಅವ್ರಿವಾಗ ಅವ್ರಿಗಿನ ಚಿಕ್ಕವರು, ಮತ್ತೆ ಅವರು ಗಾಡ್ ಬ್ರದರ್ ತರ ಅಲ್ವಾ? ಅವ್ರ ಗುರುಗಳಿಗೆ ಅವರು ಅಂದ್ರೆ ಇಬ್ರು ಸಹ ಅವರ ಗುರುಗಳು ಮತ್ತೆ ಅದ್ವೈತಾಚಾರ್ಯರು ಇಬ್ರು ಸಹ ಈಶ್ವರಪುರಿಯವರು ಮಾಧವೇಂದ್ರ ಪುರಿಯವರ ಶಿಷ್ಯರು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ? ಆ ಒಂದು ಯುಕ್ತ ಶಿಷ್ಟಾಚಾರವನ್ನ ಕಾಪಾಡೋದಕ್ಕೋಸ್ಕರ ಅವರು ಅದ್ವೈತಾಚಾರ್ಯರಿಗೆ ಅವರು ಪೂಜ್ಯ ಭಾವನೆಯಿಂದ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ ಅಲ್ವಾ? ನೋಡಿ, ಇವಾಗ ನಮ್ಗೆ ಇದು ಓದಿದ್ರೆ ನಮ್ಗೆ ಏನು ಅನ್ಸೋದಿಲ್ಲ ಅಲ್ವಾ? ನಾವಿವಾಗ 3ನೇ ಸ್ಕಂದದಲ್ಲಿ ನಮ್ಗೆ ಉದ್ಧವ ಮತ್ತೆ ವಿದುರ ಅವರ ಸಂಭಾಷಣೆ ಬರುತ್ತೆ. ಸೊ ಅವಾಗ ಉದ್ಧವ ವಿದುರನ್ಗೆ ಹೇಳ್ತಾರೆ, ನನ್ಗೆ ಅವ್ರಿಗೆ ಕೃಷ್ಣನ ಬಗ್ಗೆ ಕೇಳಿದ ತಕ್ಷಣ ವಿದುರ ಕೃಷ್ಣನ ಬಗ್ಗೆ ಕೇಳ್ತಾರೆ ಉದ್ಧವನಿಗೆ. ಕೃಷ್ಣ ಎಲ್ಲ ಹೇಗಿದ್ದಾರೆ, ಮತ್ತೆ ಅವರು ಯದುವಂಶದವರೆಲ್ಲ, ಕೌರವರು ಪಾಂಡವರೆಲ್ಲ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ವಿದುರ ಕೇಳ್ತಾರೆ. ಯಾಕಂದ್ರೆ ವಿದುರನನ್ನ ನಮಗೆ ಗೊತ್ತಿರೋ ಹಾಗೇನೆ ಅರಮನೆಯಿಂದ ಅವರು ಕಳಿಸ್ಬಿಟ್ಟಿರ್ತಾರೆ ಅಲ್ವಾ? ಕೆಟ್ಟ ನುಡಿಗಳನ್ನ ಹೇಳ್ಬಿಟ್ಟು ದುರ್ಯೋಧನ ಅರಮನೆಯಿಂದ ದಬ್ಬಿಟ್ಟಿರ್ತಾರೆ. ಸೊ ಅವಾಗ ವಿದುರ ತೀರ್ಥಯಾತ್ರೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಲ್ಲಿ ಏನ್ ನಡೆದಿದೆ ಏನು ಗೊತ್ತಿರೋದಿಲ್ಲ ಸುದ್ದಿ. ಅವರು ಉದ್ಧವನನ್ನ ಭೇಟಿ ಮಾಡಿದಾಗ ಇವರ ಯೋಗಕ್ಷೇಮವನ್ನೆಲ್ಲ ಕೇಳ್ತಾರೆ. ಸೊ ಅವಾಗ ಕೃಷ್ಣನ ಬಗ್ಗೆ ವಿದುರ ಕೇಳಿದ ತಕ್ಷಣನೇ ಅವರು ತುಂಬಾ ಭಗವಂತನ ಅವರು ಶ್ರೇಷ್ಠ ಭಕ್ತ, ಅವರು ಫುಲ್ ಅದ್ರಲ್ಲಿ ಲೀನ ಆಗಿ ಹೋಗ್ಬಿಡ್ತಾರೆ. ಕೃಷ್ಣನ ಆ ಒಂದು ಸ್ಮರಣೆಯಲ್ಲಿ ಅವರು ಲೀನ ಆಗಿ ಹೋಗ್ಬಿಡ್ತಾರೆ. ಆಮೇಲೆ ಅವರು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅವರು ಮಾಮೂಲಿ ಮನಸ್ಥಿತಿಗೆ ಬಂದ್ಬಿಟ್ಟು ಅವರು ವಿದುರನ ಜೊತೆ ಮಾತಾಡ್ತಾರೆ. ನನಗೆ ಕೃಷ್ಣನ ಬಗ್ಗೆ ಯೋಚನೆ ಮಾಡಿದಾಗ ನೋಡಿ, ಕೃಷ್ಣ ದೇವೋತ್ತಮ ಪರಮ ಪುರುಷ ಅಲ್ವಾ? ಆದ್ರೆ ಅವ್ರೇನ್ ಮಾಡ್ತಾ ಇದ್ದಾರೆ? ಅವರು ತಮ್ಮನ್ನ ತಾವು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಅವ್ರಿವಾಗ ಗೋಕುಲಕ್ಕೆ ಹೋಗ್ತಾ ಇದ್ದಾರೆ ಅಲ್ವಾ? ಅವ್ರ ತಂದೆ ತಾಯಿಗಳಿಗೆ ಏನನ್ನ ಹೇಳ್ತಾ ಇದಾರೆ? ಅವರು ನನ್ನನ್ನ ಗೋಕುಲಕ್ಕೆ ಕರ್ಕೊಂಡು ಹೋಗಿ ನನ್ನನ್ನ ಅಲ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ? ಅವರು ಜಗದ್ರಕ್ಷಕ ಅಲ್ವಾ? ಈ ತರ ಅವ್ರು ಮಾಡ್ತಾ ಇರೋದನ್ನ ನೋಡಿದಾಗ ನನಗೆ ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ನನಗೆ ತುಂಬಾ ಅಂದ್ರೆ ದುಃಖ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಅವರು ಬಲ ಅಲ್ವಾ? ನಮ್ಗೆ ಗೊತ್ತಿರೋ ಹಾಗೆ ಷಡ್ಡೈಶ್ವರ್ಯಗಳನ್ನ ಉಳ್ಳವರು ಕೃಷ್ಣ. ಆದ್ರೆ ಅವ್ರೇನ್ ಮಾಡ್ತಾ ಇದಾರೆ? ರಣಚೋರ್. ಅವರು ರಣರಂಗದಿಂದ ಅವ್ರು ಓಡೋಗ್ತಾರೆ ಅಲ್ವಾ? ಅವ್ರು ಇವಾಗ ಜರಾಸಂಧ ಅವ್ರನ್ನೆಲ್ಲ ಕೊಲ್ಲೋದೇ ಇಲ್ಲ ಅಲ್ವಾ? ಯಾಕೆ ಅವರು ಓಡೋಗ್ತಾರೆ? ರಣಚೋರ ಅಂತ ಹೆಸರು ತಗೋತಾರೆ. ಆದ್ರೆ ಯಾಕೆ ತಗೋತಾರೆ? ಅವರು ತಮ್ಮ ಭಕ್ತರಿಗೆ ಹೆಸರನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಆ ರಣರಂಗದಿಂದ ಅವರು ಹಿಮ್ಮೆಟ್ಟಿ ಹೋಗ್ತಾರೆ ಅಲ್ವಾ? ಹೇಡಿ ಅಂತ ಅವರು ಅನ್ನಿಸ್ಕೋತಾರೆ ಅಲ್ವಾ? ಇದನ್ನೆಲ್ಲ ನೋಡಿದಾಗ ನಮ್ಗೆ ತುಂಬಾ ದುಃಖ ಆಗುತ್ತೆ. ಅವರು ದೇವೋತ್ತಮ ಪರಮ ಪುರುಷ ಅಂತ ಅಲ್ವಾ? ಇವಾಗ ನಮ್ಗೆ ಇದನ್ನೆಲ್ಲ ಕೇಳಿದಾಗ ನಮ್ಗೆ ಯಾವಾಗಾದ್ರೂ ಹಂಗ ಅನ್ಸಿದ್ಯಾ? ಅಯ್ಯೋ, ಕೃಷ್ಣ ಅವರು ಭಕ್ತರಿಗೋಸ್ಕರ ಈ ತರ ಹೆಸರು ತಗೊಳ್ಲಿಕ್ಕೂ ಸಹ ಅವರು ಯೋಚನೆ ಮಾಡೋದಿಲ್ವಲ್ಲ ಅಂತ. ಮತ್ತೆ ಅವರು ತಮ್ಮ ತಂದೆ ತಾಯಿಗಳಿಗೆ ಅವರು ಕೇಳ್ಕೊತಾರೆ, ಅಯ್ಯೋ, ನಾವ್ ನಿಮ್ ಮಗನಾಗಿ ಹುಟ್ಟಿದ್ರು ಸಹ ನಿಮ್ಮ ಸೇವೆಯನ್ನ ಮಾಡ್ಲೇ ಇಲ್ಲ. ನಾವು ಗೋಕುಲದಲ್ಲಿ ಇದ್ವಿ ನಾವು ಅಂತ ಹೇಳ್ಬಿಟ್ಟು ನಿಮ್ಮ ಸೇವೆಯನ್ನ ನಾವು ಮಾಡ್ಲಿಕ್ಕೆ ಆಗಿಲ್ಲ, ಅದಕ್ಕೋಸ್ಕರ ನಮ್ಮನ್ನ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಕೊತಾರೆ. ಇದನ್ನೆಲ್ಲ ಅವರು ಜ್ಞಾಪಿಸ್ಕೊಂಡು ನೋಡಿ, ಉದ್ಧವ ಅವರು ತುಂಬಾ ನೊಂದ್ಕೋತಾ ಇದ್ದಾರೆ. ಅಯ್ಯೋ, ಕೃಷ್ಣ ಈ ತರ ಎಲ್ಲ ಅವ್ರು ಕೇಳ್ಕೊಂಡ್ರಲ್ವಾ, ಈ ತರ ಎಲ್ಲ ಮಾಡಿದ್ರಲ್ವಾ ಅಂತ ಹೇಳ್ಬಿಟ್ಟು.
ಅಲ್ವಾ ನೋಡಿ. ಇವಾಗ ಕೃಷ್ಣನು ಅಷ್ಟೇ, ಇವಾಗ ಅದ್ವೈತಾಚಾರ್ಯರಿಗೆ ನಮಸ್ಕಾರ ಮಾಡ್ತಿದ್ದಾರೆ ಅಂದಾಗ ಹೌದು, ಅವರು ಶಿಷ್ಟಾಚಾರವನ್ನ ಅವರು ಕಾಪಾಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲಿ ನಮ್ಗೆ ಕೃಷ್ಣನ ಮೇಲೆ ಅವರ ಒಂದು ಆ ಶ್ರೇಷ್ಠತೆಯನ್ನ ನಾವು ತಿಳ್ಕೊಂಡ್ರೆ ಸೊ ಅವಾಗ ಖಂಡಿತ ನಮ್ಗೆ ಹಿಂಗ್ ಅನ್ನಿಸ್ಬೇಕು ಅಲ್ವಾ. ಇವಾಗ ನರೇಂದ್ರ ಮೋದಿ ಅವರೇ ಆಗ್ಲಿ, ಇವಾಗ ಯಾರೋ ಒಬ್ರು ಜಾಡ ಮಾಲಿಗೆ ನಮಸ್ಕಾರ ಮಾಡಿದಾಗ ನಮ್ಗೆ ಹೆಂಗ್ ಅನ್ಸುತ್ತೆ ಅಲ್ವಾ. ಅಯ್ಯೋ, ಅವರು ಪ್ರೈಮ್ ಮಿನಿಸ್ಟರು, ಅವ್ರು ಒಬ್ಬ ಜಾಡ ಮಾಲಿಗೆ ಸಾಮಾನ್ಯ ಜಾಡ ಮಾಲಿಗೆ ನಮಸ್ಕಾರ ಮಾಡಿದ್ರಲ್ಲ ಅಂತ ಅನ್ಸುತ್ತೆ ಅಲ್ವಾ. ಸೊ ಅದಕ್ಕೆ ನಮ್ಗೆ ನೋಡಿ, ಇದನ್ನ ನಮ್ಗೆ ಆ ಭವ್ಯತೆಯಲ್ಲಿ ಹೇಳ್ತಾ ಇರ್ಬೋದು, ಆದ್ರೆ ಆ ಕೃಷ್ಣನ ಕಡೆಯಿಂದ ನಾವು ನೋಡಿದಾಗ ಅವ್ರು ಎಷ್ಟು ಶ್ರೇಷ್ಠರು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣನ ಮೇಲೆ ನಮ್ಗೆ ಅವ್ರ ಮೇಲೆ ಭಕ್ತಿ ಭಾವ ಹೆಚ್ಚಾಗ್ಬೇಕಾಗತ್ತೆ. ಶ್ಲೋಕ 42. ಚೈತನ್ಯ ಗೋಸಾಯಿ ಕೆ ಆಚಾರ್ಯ ಕರೆ ಪ್ರಭು ಜ್ಞಾನ, ಆಪನಾ ಕೆ ಕರೆನ ತಾನ್ರ ದಾಸ ಅಭಿಮಾನ. ಹರೇ ಕೃಷ್ಣ ಮಾತಾ. ಪಾರ್ವತಮ್ಮ ಮಾತಾಜಿ, ಎ ಮಂಜುಳಾ ಮಾತಾಜಿ ಇಬ್ಬರು ರೆಡಿ ಆಗಿ. ಚೈತನ್ಯ ಗೋಸಾಯಿ ಕೆ ಆಚಾರ್ಯ ಕರೆ ಪ್ರಭು ಜ್ಞಾನ, ಆಪನಾ ಕೆ ಕರೆನ ತಾನ್ರ ದಾಸ ಅಭಿಮಾನ. ಚೈತನ್ಯ ಗೋಸಾಯಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಆಚಾರ್ಯ, ಹರೇ ಕೃಷ್ಣ ಮಾತಾಜಿ, ಮಹಾಪ್ರಭುಗಳನ್ನು ಆಚಾರ್ಯ ಅದ್ವೈತ ಆಚಾರ್ಯರು ಕರೆ ಮಾಡುತ್ತಾರೆ, ಪ್ರಭು ಜ್ಞಾನ ಗುರುಗಳೆಂದು ಪರಿಗಣಿಸುತ್ತಾರೆ. ಅಪನಾಕೆ ಸ್ವಯಂ ತಾವು ಕರೆನ ಮಾಡುತ್ತಾರೆ, ತಾನ್ರ ಶ್ರೀ ಚೈತನ್ಯ ಮಹಾಪ್ರಭುಗಳ ದಾಸ ಸೇವಕನೆಂದು ಅಭಿಮಾನ ಗ್ರಹಿಸುತ್ತಾರೆ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಾನ್ ಚೈತನ್ಯ ಮಹಾಪ್ರಭುಗಳು ತಮ್ಮ ಗುರುಗಳೆಂದು ಶ್ರೀ ಅದ್ವೈತ ಆಚಾರ್ಯರು ಪರಿಗಣಿಸುತ್ತಾರೆ. ತಾವು ಸ್ವಯಂ ತಾವು ಅದ್ವೈತರು, ಚೈತನ್ಯರ ದಾಸರೆಂಬುದು ಅವರ ಗ್ರಹಿಕೆ. ಭಾವಾರ್ಥ. ಶ್ರೀಲ ರೂಪ ಗೋಸ್ವಾಮಿ ವಿರಚಿತ ಭಕ್ತಿ ರಸಾಮೃತ ಸಿಂಧು ಎನ್ನುವ ಗ್ರಂಥವು ಭಕ್ತಿ ಸೇವೆಯ ಪರಮೋತ್ಕೃಷ್ಟ ಗುಣವನ್ನು ಹೀಗೆ ವಿವರಿಸುತ್ತದೆ. ಓದ್ಬೇಕಾ ಮಾತಾಜಿ ಅದನ್ನ? ಓದಿ. ಬ್ರಹ್ಮಾನಂದ ಭವೇದ್ ಏಷ ಚೇತ್ ಪರಾರ್ಥ ಗುಣೇತ್ ನೈತಿ ಭಕ್ತಿ ಸುಖೋದ್ಧಾರೆ ಪರಮಾಣು ತುಲಾಂ ಅಪಿ. ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರದಿಂದ ದೊರಕುವ ಬ್ರಹ್ಮಾನಂದವನ್ನು ಲಕ್ಷ ಕೋಟಿಗಟ್ಟಲೆ ಸಂಖ್ಯೆಗಳಿಂದ ಗುಣಿಸಿದರೂ ಭಕ್ತಿ ಅಥವಾ ಲೋಕಾತೀತ ಸೇವೆ ಎಂಬ ಕಡಲ ನೀರಿನ ಹನಿಯಲ್ಲಿನ ಒಂದು ಹಣಿವಿಗೂ ಸಮನಲ್ಲ. ಭಕ್ತಿ ರಸಾಮೃತ ಸಿಂಧು 1.38. ಭಾವಾರ್ಥ ದೀಪಿಕದಲ್ಲಿ ಹೀಗೆ ಹೇಳಲಾಗಿದೆ. ತ್ವತ್ಕಥಾಮೃತ ಪಾತೋ ದೌ ವಿಹರಂತೋ ಮಹಾಮುದಃ ಕುರ್ವಂತಿ ಕೃತಿನ ಕೇಚಿತ್ ಚತುರ್ವರ್ಗಂ ತೃಣೋಪಮಂ. ದೇವೋತ್ತಮ ಪರಮಪುರುಷನ ಲೋಕೋತ್ತರ ಕಥಾ ಪ್ರಸಂಗಗಳಲ್ಲಿ ಸಂತೋಷ ಕಾಣುವವರು ನಿಜಕ್ಕೂ ಪುಣ್ಯವಂತರು. ಏಕೆಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥಗಳೆಲ್ಲವನ್ನು ಒಟ್ಟುಗೂಡಿಸಿದಾಗ ಲಭಿಸುವ ಸಂತೋಷವನ್ನು ಭಗವಂತನ ಲೀಲಾಮೃತಗಳ ಶ್ರವಣಕ್ಕೆ ಹೋಲಿಸಿದರೆ ಪುರುಷಾರ್ಥಗಳಿಂದ ಲಭಿಸುವ ಸಂತೋಷವು ಶ್ರವಣ ಕಾರ್ಯಕ್ಕೆ ಒಂದು ಹುಲ್ಲು ಕಡ್ಡಿಯಷ್ಟು ಮಾತ್ರವೂ ಸಮನಾಗದು. ಕೃಷ್ಣನ ಪಾದ ಪದ್ಮಗಳ ಲೋಕೋತ್ತರ ಸೇವೆಯಲ್ಲಿ ನಿರತರಾಗುವವರು ಲೌಕಿಕ ಭೋಗಗಳ ಆಕರ್ಷಣೆಯಿಂದ ಬಿಡುಗಡೆ ಹೊಂದಿರುತ್ತಾರೆ. ಹಾಗಾಗಿ ಅವರಿಗೆ ನಿರಾಕಾರ ಅದ್ವೈತವಾದದಲ್ಲಿ ಯಾವ ಆಕರ್ಷಣೆಯೂ ಇರುವುದಿಲ್ಲ. ಪದ್ಮಪುರಾಣದಲ್ಲಿ ಉಕ್ತವಾಗಿರುವ ಕಾರ್ತೀಕ ಮಾಸದ ವೈಭವ ವರ್ಣನೆಯಲ್ಲಿ ಭಕ್ತರು ಈ ಕೆಳಗಿನಂತೆ ಪ್ರಾರ್ಥಿಸುತ್ತಾರೆಂಬ ಮಾತಿದೆ. ವರಂ ದೇವ ಮೋಕ್ಷಂನ ಮೋಕ್ಷಾವಧಿಂ ವಾ ನಾಚಾನ್ಯಂ ಋಣೇಹಂ ವರೇಶಾದ್ ಅಪಿಹ ಇದಂ ತೇ ವಪುರ್ನಾಥ ಗೋಪಾಲ ಬಾಲಂ. ಪದ್ಯದಲ್ಲಿ ಮಾತಾಡಿ, ದಾಮೋದರಾಷ್ಟಕ ಅದು ಪದ್ಯದಲ್ಲಿ ಹೇಳಿ. ಇದಂ ತೇ ವಪುರ್ನಾಥ ಗೋಪಾಲ ಬಾಲಂ, ಹಾಗೆ ಹೇಳಿ. ಸದಾ ಮೇ ಮನಸ್ಸಿ ಅವಿಸ್ತಾರ ಶ್ರೀರಷ್ಟಾಂ ಅನೈ ಆತ್ಮಜೋ ಬದ್ಧಮೂರ್ತೈವ ಮೋಚಿತೌ ಭಕ್ತ ಪ್ರೇಮ ಭಕ್ತಿಂ ಸ್ವಕಾಮೇ ಪ್ರಯಚ್ಛ ನ ಮೋಕ್ಷೇ ಗ್ರಹೋ ಮೇಸ್ತಿ ದಾಮೋದರೇ ವಾ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಪ್ರಿಯ ಪ್ರಭುವೇ, ವೃಂದಾವನದಲ್ಲಿ ನೀನು ತೋರಿದ ನಿನ್ನ ಬಾಲಲೀಲೆಗಳನ್ನು ಸದಾ ಸ್ಮರಿಸುತ್ತಿರುವುದು ನಿರಾಕಾರ ಬ್ರಹ್ಮನಲ್ಲಿ ಐಕ್ಯವಾಗಲು ಬಯಸುವುದಕ್ಕಿಂತ ಉತ್ತಮ. ನಿನ್ನ ಬಾಲಲೀಲೆಗಳಲ್ಲಿ ನೀನು ಕುಬೇರನ 2 ಮಕ್ಕಳಿಗೆ ಮೋಕ್ಷ ನೀಡಿ ಅವರು ಪರಮೋನ್ನತ ಒಡೆಯನಾದ ನಿನ್ನ ಪಾದ ಪದ್ಮಗಳ ಭಕ್ತರಾಗುವಂತೆ ಮಾಡಿದೆ. ಅದೇ ರೀತಿ ನೀನು ನನಗೆ ಮೋಕ್ಷ ಕರುಣಿಸುವುದಕ್ಕಿಂತ ನಿನ್ನಲ್ಲಿಟ್ಟಂತಹ ಭಕ್ತಿಯನ್ನು ನನಗೆ ದಯಪಾಲಿಸುವುದು ಮೇಲು. ಇದೇ ನನ್ನ ಅಪೇಕ್ಷೆ. ಹಯಶೀರ್ಷಿಕೆಯ ಶ್ರೀ ನಾರಾಯಣ ವ್ಯೂಹಸ್ತವ ಎನ್ನುವ ಗ್ರಂಥದ ನಾರಾಯಣ ಸ್ತೋತ್ರ ಎಂಬ ಅಧ್ಯಾಯದಲ್ಲಿ ಈಗೊಂದು ಮಾತಿದೆ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಎ ಮಂಜುಳಾಲ ಹೇಳಿದ್ದು ನಾನು ಓದಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನ ಧರ್ಮಂ ಕಾಮಂ ಅರ್ಥಂ ವಾ ಮೋಕ್ಷಂ ವ ವರದೇಶ್ವರ ಪಾರ್ಥಯೇ ತವ ಪಾದಾಬ್ಜೆ ದಾಸ್ಯಂ ಏವಾಭಿಕಾಮಯೇ. ನನ್ನ ಪ್ರಿಯ ಪ್ರಭುವೆ, ನಾನು ಧರ್ಮಾಸಕ್ತನಾಗಲು ಇಷ್ಟಪಡುವುದಿಲ್ಲ. ಆರ್ಥಿಕ ವೈಭವವೂ ನನಗೆ ಬೇಡ. ಇಂದ್ರಿಯ ತುಷ್ಟಿಯ ಆಸೆಯೂ ನನಗಿಲ್ಲ. ಮೋಕ್ಷವನ್ನು ಕೂಡ ನಾನು ಬಯಸುವುದಿಲ್ಲ. ನೀನು ಇವೆಲ್ಲವನ್ನು ನನಗೆ ದಯಪಾಲಿಸುವೆಯಾದರೂ ಸಕಲ ವರಪ್ರದಾಯಕನಾದ ನಿನ್ನಲ್ಲಿ ನಾನು ಈ 4ರಲ್ಲಿ ಯಾವುದಕ್ಕೂ ಯಾಚಿಸುವುದಿಲ್ಲ. ನಿನ್ನ ಪಾದ ಪದ್ಮಗಳ ದಾಸನಾಗಿ ಸದಾ ಇರಬೇಕೆಂಬುದೊಂದೇ ನನ್ನ ಪ್ರಾರ್ಥನೆ. ನೃಸಿಂಹದೇವನು ಪ್ರಹ್ಲಾದ ಮಹಾರಾಜನಿಗೆ ಯಾವ ವರ ಬೇಕಾದರೂ ಕೇಳು ಎಂದ. ಆದರೆ ಪ್ರಹ್ಲಾದನು ಯಾವ ಬಗೆಯ ವರವನ್ನು ಕೇಳಲಿಲ್ಲ. ಭಗವಂತನ ಚರಣಾರವಿಂದಗಳ ಸೇವೆಯಲ್ಲಿ ಸದಾ ತನ್ಮಯನಾಗಿರುವ ಅಪೇಕ್ಷೆಯನ್ನಷ್ಟೇ ಪ್ರಹ್ಲಾದನು ಕೋರಿದ. ಇದೇ ರೀತಿ ಪ್ರಹ್ಲಾದ ಮಹಾರಾಜನು ಪಡೆದ ಸದಾ ಭಕ್ತಿ ಸೇವೆಯಲ್ಲಿ ನಿರತನಾಗಿರಬೇಕೆಂಬ ವರವನ್ನು ತಾನು ಪಡೆಯಲು ಪರಿಶುದ್ಧ ಭಕ್ತನು ಅಪೇಕ್ಷಿಸುತ್ತಾನೆ. ಸರ್ವಕಾಲಕ್ಕೂ ಶ್ರೀರಾಮಚಂದ್ರನ ದಾಸನೇ ಆಗಿ ಉಳಿದ ಹನುಮಂತನಿಗೂ ಭಕ್ತರು ಪೂಜ್ಯ ಸ್ಥಾನವನ್ನೇ ನೀಡುತ್ತಾರೆ. ಭಕ್ತ ಶ್ರೇಷ್ಠನಾದ ಹನುಮಂತನು ಈ ರೀತಿ ಪ್ರಾರ್ಥಿಸಿದ. ಭಾವಬಂಧಚ್ಛಿದೇ ತಸ್ಯೈ ಸ್ಪೃಹಯಾಮಿ ನ ಮುಕ್ತಯೇ ಭವಾನ್ ಪ್ರಭುರ್ ಅಹಂ ದಾಸ ಇತಿ ಯತ್ರ ವಿಲುಪ್ಯತೆ. ನನಗೆ ಮೋಕ್ಷ ಬೇಡ. ಬ್ರಹ್ಮನ್ ಪ್ರಭೆಯಲ್ಲಿ ಸೇರಿ ಹೋಗುವುದು ನನಗೆ ಸೇರದು. ಬ್ರಹ್ಮನ್ ಪ್ರಭೆಯಲ್ಲಿ ಸೇರಿ ಹೋಗುವುದೆಂದರೆ ಪ್ರಭುವಿನ ನಿರಂತರ ದಾಸನಾಗಿರುವ ಕಲ್ಪನೆಯನ್ನೇ ಕಳೆದುಕೊಂಡಂತೆ. ಇದೇ ರೀತಿ ನಾರದ ಪಂಚರಾತ್ರದಲ್ಲಿ ಹೀಗೊಂದು ವಚನವಿದೆ. ಧರ್ಮಾರ್ಥ ಕಾಮ ಮೋಕ್ಷೇಷು ನೇಚ್ಛಾ ಮಮ ಕದಾಚನ ತತ್ ಪಾದ ಪಂಕಜಸ್ಯಾಧೋ ಜೀವಿತಂ ದೀಯತಾಂ ಮಮ. ಚತುರ್ವಿಧ ಪುರುಷಾರ್ಥಗಳಲ್ಲಿ ನನಗೆ ಯಾವುದೊಂದು ಬೇಡ. ಭಗವಂತನ ಪಾದಾರವಿಂದಗಳ ದಾಸನಾಗಿರಬೇಕು ಎಂಬುದಷ್ಟೇ ನನ್ನ ಇಚ್ಛೆ. ರಾಜ ಕುಲಶೇಖರರು ತಮ್ಮ ಪ್ರಖ್ಯಾತ ಗ್ರಂಥವಾದ ಮುಕುಂದಮಾಲಾ ಸ್ತೋತ್ರದಲ್ಲಿ ಇಂತೆಂದು ಪ್ರಾರ್ಥಿಸುತ್ತಾರೆ. ನಾಹಂ ವಂದೇ ಪರಕಮಲಯೋರ್ ದ್ವಂದ್ವ ಅದ್ವಂದ್ವಹೇತೋಃ ಕುಂಭೀಪಾಕಂ ಗುರುಂ ಅಪಿ ಹರೇ ನಾರಕಂ ನಾಪನೇತುಂ. ರಮ್ಯಾ ರಾಮಾಂ ಮೃದು ತನು ಲತಾ ನಂದನೆ ನಾಭಿರಾಂತುಂ ಭಾವೇ ಭಾವೇ ಹೃದಯ ಭಾವನೆ ಭಾವಯೇಯಂ ಭವಂತಂ. ಸಾಕ ಮಾತಾಜಿ? ಇದು ಒಂದು ಸ್ವಲ್ಪ ಚಿಕ್ಕ ಪ್ಯಾರ ಓದಿ. ನನ್ನ ಪ್ರಭುವೆ, ಈ ಐಹಿಕ ಬಂಧನದಿಂದ ನನ್ನನ್ನು ಪಾರು ಮಾಡೆಂದು ಕೇಳಲು ನಾನು ನಿನ್ನನ್ನು ಪೂಜಿಸುತ್ತಿಲ್ಲ. ನರಕ ಸದೃಶವಾದ ಈ ಐಹಿಕ ಸ್ಥಿತಿಯಿಂದ ತಪ್ಪಿಸಿಕೊಳ್ಳಬೇಕೆಂಬುದು ನನ್ನ ಅಪೇಕ್ಷೆಯೂ ಅಲ್ಲ.
ಸುಖಿಸಲು ಸುಂದರಿಯಾದ ಸತಿ ನನಗೆ ಬೇಕೆಂಬುದು ನನ್ನ ಪ್ರಾರ್ಥನೆಯಲ್ಲ. ಮನೋಹರವಾದ ವನವು ನನಗೆ ಬೇಡ. ನನ್ನ ಒಡೆಯನಾದ ನಿನ್ನ ಸೇವೆ ಮಾಡುವುದರ ಪೂರ್ಣಾನಂದ ಸದಾ ನನ್ನದಾಗಿರಲಿ ಎಂಬುದೊಂದೇ ನನ್ನ ಆಸೆ. ಮುಕುಂದಮಾಲಾ ಸ್ತೋತ್ರ 6. ತಾವು ಭಗವಂತ ದಾಸರಾಗಿರಬೇಕಲ್ಲದೆ ಬೇರೆ ಯಾವುದೇ ತಮಗೆ ಬೇಡವೆಂದು ಭಕ್ತರು ಪ್ರಾರ್ಥಿಸುವ ಅನೇಕ ಪ್ರಸಂಗಗಳು ಶ್ರೀಮದ್ ಭಾಗವತದ 3 ಹಾಗೂ 4ನೇ ಸ್ಕಂದಗಳಲ್ಲಿವೆ. ಭಾಗವತ 3.4.15, 3.25.34, 3.25.36, 4.1.22, 4.9.10 ಮತ್ತು 4.20.24. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮತ್ತೆ ಮಾತಾಜಿ 2 ನಿಮಿಷ ಇದೆ. ಹೌದು, ನಾಳೆ ನಮಗೆ explain ಮೀಟಿಂಗ್ ಮಾಡ್ತೀನಿ ಬೇರೆ ಮಾತಾಜಿ. ಇದೆ ಅಲ್ಲ ಮಾತಾಜಿ, ಹಾ ಇದನ್ನ ಮಾತಾಜಿ. ನಾಳೆ ನೀವು ವಿವರಿಸುವ. ಹಾ ಮಾತಾಜಿ, ಒಂದೇ ಒಂದ್ ಕತೆ ಮತ್ತೆ ಒಂದೇ ಒಂದ್ ಪ್ರಶ್ನೆ ಕೇಳ್ಬಿಟ್ಟು ಮುಗಿಸ್ತೀನಿ ಮಾತಾಜಿ. ಹಾ, 2 ಕೇಳಿ. ನಿಮಿಷದಲ್ಲಿ. ಓಕೆ, ಕತೆ ದೊಡ್ಡದಿದೆ, ಚಿಕ್ಕದ್ ಮಾಡ್ತೀನಿ. ಸೊ ಒಬ್ಬ ರಾಜ ಇರ್ತಾನೆ, ಅವನು ಕೇಳಿರ್ಬೋದು ನೀವು. ಒಬ್ಬ ರಾಜ ಇರ್ತಾನೆ, ಅವನು ತುಂಬಾ ಭಗವದ್ ಭಕ್ತ. ಎಷ್ಟು ಭಗವದ್ ಭಕ್ತ ಅಂತಂದ್ರೆ ಭಗವಂತ ನೇರವಾಗಿ ಮಾತಾಡ್ತಾ ಇರ್ತಾನೆ. ಸೊ ಭಗವಂತನಿಗೆ ಅದಕ್ಕೋಸ್ಕರ ಅವನು ಒಂದ್ಸತಿ ಕೇಳ್ತಾನೆ, ಅಂದ್ರೆ ಇದನ್ನ ಭಗವಂತನ ಆ ಒಂದು ಸಾನ್ನಿಧ್ಯವನ್ನ ನಾನು ಒಬ್ನೇ ಅನುಭವಿಸ್ತಾ ಇದೀನಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಅನ್ಸುತ್ತೆ. ಅಯ್ಯೋ, ನನ್ನ ಎಲ್ಲ ಪ್ರಜೆಗಳು ಸಹ ಈ ಸಾನ್ನಿಧ್ಯವನ್ನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಭಗವಂತನಲ್ಲಿ ಕೇಳ್ತಾರೆ. ನಿನ್ನ ದರ್ಶನವನ್ನ ಮತ್ತೆ ನಿನ್ನ ಸಾನ್ನಿಧ್ಯವನ್ನ, ಅನುಗ್ರಹವನ್ನ ನನ್ನ ಪ್ರಜೆಗಳಿಗೂ ಕೊಡು ಅಂತ ಹೇಳಿದಾಗ ಭಗವಂತನಿಗೆ ಗೊತ್ತಿದೆ ಅವ್ರಿಗೆ ಇನ್ನ ಯಾರಿಗೂ ಅರ್ಹತೆ ಬಂದಿಲ್ಲ ಭಗವಂತನ ಬಳಿ ಮಾತಾಡೋ ಅಷ್ಟು. ಸೊ ಆದ್ರೂ ಸಹ ನನ್ನ ಭಕ್ತ ಕೇಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು, ಸರಿ ಆಯ್ತು, ಒಂದ್ ಕೆಲಸ ಮಾಡು, ನೀನು ಎಲ್ಲರನ್ನೂ ಸಹ ನಾನು ಇಲ್ಲಿ ಒಂದು ಬೆಟ್ಟದ ಮೇಲೆ ಇರ್ತೀನಿ, ಆ ಬೆಟ್ಟದ ಹತ್ರ ನೀನ್ ಕರ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು, ಯಾವ ಬೆಟ್ಟ ಎಲ್ಲಿರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆ ಬೆಟ್ಟದ ಹತ್ರ ಎಲ್ಲರನ್ನು, ನಿನ್ನ ಪ್ರಜೆಗಳನ್ನೆಲ್ಲ ಕರ್ಕೊಂಡ್ ಬಾ ಅಂತ. ಸರಿ, ರಾಜ ಏನ್ ಮಾಡ್ತಾರೆ, ತನ್ನ ಎಲ್ಲಾ ಪ್ರಜೆಗಳಿಗೂ ಸಹ ಹೇಳ್ತಾನೆ, ಹಿಂಗೆ ನಾವು ಭಗವಂತನ ದರ್ಶನವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ, ನೀವೆಲ್ಲರನ್ನೂ ಸಹ ಬನ್ನಿ ಅಂತ ಹೇಳಿದಾಗ ಸರಿ ಎಲ್ಲರನ್ನೂ ಸಹ, ಅವನ ಪ್ರಜೆಗಳೆಲ್ಲ ಸಹ ಅವನ ಹಿಂಬಾಲಿಸ್ಕೊಂಡು, ಅವನ ಪರಿವಾರ, ರಾಜ ಪರಿವಾರನೂ ಸಹ ಅವನ ಹಿಂದೆ ಹೋಗುತ್ತೆ. ಸೊ ಹೋಗ್ತಾ ಇದ್ರೆ ದಾರಿಯಲ್ಲಿ, ಅಂದ್ರೆ ಬೆಟ್ಟ ದೂರ ಇದೆಯಲ್ಲ, ಸೊ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಹಣದ ರಾಶಿ ಕಾಣಿಸುತ್ತೆ. ಆಗ ಎಷ್ಟೊಂದು ಜನ ಪ್ರಜೆಗಳು ಆ ಹಣವನ್ನ ನೋಡ್ಬಿಟ್ಟು ಅದನ್ನ ಬಾಚ್ಕೊಳ್ಲಿಕ್ಕೆ ಹೋಗ್ತಾರೆ. ಸೊ ಅದನ್ನ ಬಾಚ್ಕೊಂತ ಅವ್ರು ಮುಂದೆ ಹೋಗೋದನ್ನೇ ಅವ್ರು ಬಿಟ್ಬಿಡ್ತಾರೆ. ಸೊ ಇವ್ರೇನ್ ಮಾಡ್ತಾರೆ, ಬಾಚ್ಕೊಂಡು ಅವ್ರು ಮತ್ತೆ ಅವ್ರ ಹಿಂದೆ ರಾಜ್ಯಕ್ಕೆ ಹೊಟ್ಟೋಗ್ತಾರೆ. ಅದೇ ತರ ಮುಂದೆ ಇನ್ನೊಂದ್ ಸ್ವಲ್ಪ ದೂರ ಹೋಗ್ತಾ ಅಲ್ಲಿ ಮತ್ತೆ ಆ ಒಂದು ಬೆಳ್ಳಿಯ ಒಂದು ರಾಶಿನೇ ಕಾಣಿಸುತ್ತೆ. ಅಲ್ಲಿ ಆ ಬೆಳ್ಳಿ ವಸ್ತುಗಳು ಎಲ್ಲ ಇರುತ್ತೆ. ಅದನ್ನ ಮತ್ತೆ ಇನ್ನ ಕೆಲವು ಪ್ರಜೆಗಳಿಗೆ ಅದನ್ನ ನೋಡಿದಾಗ ಅವ್ರಿಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ಅಯ್ಯೋ, ಅವ್ರಿಗೆ ಕೈ ತುಂಬಾ ಅದನ್ನ ಬಾಚ್ಕೊಂಡು ಮತ್ತೆ ಅವರು ರಾಜ್ಯದ ಕಡೆ ವಾಪಸ್ ಹೊಟ್ಟೋಗ್ತಾರೆ. ಇನ್ನ ಮುಂದೆ ಹೋಗ್ತಾ ಇರ್ತಾರೆ. ಇನ್ನ ಒಂದ್ ಸ್ವಲ್ಪ ಜನ ಪ್ರಜೆಗಳು ರಾಜನನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಮುಂದೆ ಬಂದಾಗ ಅಲ್ಲಿ ಒಂದು ಬಂಗಾರದ ಒಂದು ಪರ್ವತ, ಮತ್ತೆ ಅಲ್ಲಿ ಎಷ್ಟೊಂದು ಬಂಗಾರದ ವಸ್ತುಗಳೆಲ್ಲ ಕಾಣಿಸುತ್ತೆ. ಸೊ ಅವಾಗ ಮತ್ತೆ ಇನ್ನು ಸ್ವಲ್ಪ ಪ್ರಜೆಗಳು ಆ ಒಂದು ಬಂಗಾರದ ವಸ್ತುಗಳನ್ನೆಲ್ಲ ಅವ್ರು ತಗೊಂಡು, ಆಲ್ಮೋಸ್ಟ್ ಇಷ್ಟೊತ್ತಿಗೆ ಏನಾಗಿರುತ್ತೆ ಅಂತಂದ್ರೆ ಎಲ್ಲರೂ ಸಹ ಖಾಲಿನೇ ಆಗೋಗ್ಬಿಡ್ತಾರೆ. ಆ ಬಂಗಾರದ ಪರ್ವತವನ್ನ ನೋಡಿದಾಗ ಆ ಪ್ರಜೆಗಳೆಲ್ಲ ಬಂದಿರೋರು ಎಲ್ಲರನ್ನೂ ಸಹ, ಮತ್ತೆ ರಾಜ ಪರಿವಾರದವರೆಲ್ಲ, ಅಂದ್ರೆ ರಾಜನ ಹೆಂಡತಿ ಬಿಟ್ಟು ಇನ್ನೆಲ್ಲರನ್ನೂ ಸಹ ಆ ಒಂದು ಬಂಗಾರದ ಒಂದು ಆಸೆಗೆ ಮೊರೆ ಹೋಗಿ ಎಲ್ಲವನ್ನ ಬಾಚ್ಕೊಂಡು ಅವ್ರು ಮತ್ತೆ ವಾಪಸ್ಸು ಅವರು ರಾಜ್ಯ ಕೊಟ್ಟು ಹೋಗ್ತಾರೆ. ಈಗ ರಾಜ ಮತ್ತೆ ರಾಜನ ಪತ್ನಿ ಅಷ್ಟೇ ಜನ ಇದ್ದಾರೆ. ಅವ್ರಿಬ್ರು ಸಹ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಮುಂದೆ ನಡ್ಕೊಂಡು ಹೋದಾಗ ಅಲ್ಲಿ ಒಂದು ವಜ್ರದ ರಾಶಿನೇ ಕಾಣಿಸ್ಬಿಡುತ್ತೆ. ವಜ್ರದ ರಾಶಿ ನೋಡಿದಾಗ ಆ ಮಹಾರಾಣಿಗೂ ಸಹ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅವಳು ಸಹ ಆ ವಜ್ರವನ್ನೆಲ್ಲ ಅವಳ ಕೈಲಿ ಎಷ್ಟು ಬಾಚ್ಕೊಳ್ಲಿಕ್ಕೆ ಆಗುತ್ತೋ ಅಷ್ಟು ಬಾಚ್ಕೊಂಡು, ಅವಳನ್ನು ಸಹ ನಾನು ಇನ್ ಮುಂದೆ ಹೋಗೋದಿಲ್ಲ, ನಾನು ಮತ್ತೆ ನಾನು ತಗೊಂಡು ನನಗೆ ಇನ್ನೇನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅವಳು ಮತ್ತೆ ವಾಪಸ್ ರಾಜ್ಯಕ್ಕೆ ಬಂದ್ಬಿಡ್ತಾಳೆ. ಆಗ ಮತ್ತೆ ರಾಜ ಏಕಾಂಗಿಯಾಗಿ ಅಲ್ಲಿ ಭಗವಂತನ ಹತ್ರ ಹೋಗ್ತಾನೆ. ಸೊ ಆಗ ಭಗವಂತ ಅವರನ್ನ ನೋಡಿ ನಗ್ತಾನೆ ಅಲ್ವಾ. ಸೊ ಯಾರಿಗೂ ನೋಡಿ ಭಗವಂತನನ್ನ ಅವ್ರಿಗೆ ರಾಜ ನೇರವಾಗಿ ಹೇಳಿದಾನೆ, ಭಗವಂತನ ದರ್ಶನ ಸಿಗುತ್ತೆ ನಿಮ್ಗೆ, ಭಗವಂತನ ಅನುಗ್ರಹ ಸಿಗುತ್ತೆ, ಬನ್ನಿ ಅಂತ ಹೇಳ್ಬಿಟ್ಟು. ಆದ್ರೆ ನೋಡಿ ಇವ್ರೆಲ್ಲ ಏನ್ ಮಾಡಿದ್ರು ಅಲ್ವಾ, ಇವಾಗ ರಾಜನ ಮುಖಾಂತರ ಅವರು ಎಲ್ಲರೂ ಸಹ ನೇರವಾಗಿ ಭಗವಂತನ ಏನೇ ಕಷ್ಟ ಪಡ್ದಲೆ, ಏನೇ ಒಂದು ಭಕ್ತಿಯನ್ನ ಮಾಡ್ದಲೆ ಅವರು ಆ ಭಗವಂತನ ದರ್ಶನವನ್ನ ಪಡಿಬಹುದಾಗಿತ್ತು. ಆದ್ರೆ ಅವರೆಲ್ಲರೂ ಸಹ ಯಾವ ಮೋಹಕ್ಕೆ ಒಳಗಾದ್ರು ಅಲ್ವಾ, ಈ ಒಂದು ಭೌತಿಕ ಕ್ಷುಲ್ಲಕ ವಿಚಾರಗಳಿಗೆ ಅವರು ಮರಳು ಹೋಗ್ತಾರೆ ಅಲ್ವಾ. ಸೊ ಅದೇ ತರನೇ ನಮ್ಗೆ ಇವಾಗ ಇಷ್ಟು ದಿವಸ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಲ್ವಾ. ನಮ್ಗೆ ಇವಾಗ ಯಾರಾದ್ರೂ ಪ್ರಶ್ನೆನ ಕೇಳಿದ್ರೆ, ಸೊ ನಿಮ್ಗೆ ಏನು ಹಣ, ಅಂತಸ್ತು, ಆಸ್ತಿ ಪಾಸ್ತಿ ಬೇಕಾ, ಅಥವಾ ಸ್ವರ್ಗ ಬೇಕಾ, ಅಥವಾ ಮೋಕ್ಷ ಬೇಕು ಅಂತ ನಮ್ಗೆ ಯಾರಾದ್ರೂ ಕೇಳಿದ್ರೆ ನಾವೇನು ಉತ್ತರವನ್ನ ಕೊಡ್ತಾ ಇದ್ವಿ? ಈ ಭೌತಿಕ ಸಂಪತ್ತು ಬೇಕಾ, ಸ್ವರ್ಗಕ್ಕೆ ಹೋಗಿ ಸ್ವರ್ಗ ಸುಖವನ್ನ ಅನುಭವಿಸ್ಬೇಕಾ, ಅಥವಾ ಮೋಕ್ಷವನ್ನ ಭಗವಂತನಲ್ಲಿ ಲೀನ ಆಗ್ಬೇಕಾ ಅಂತ ಕೇಳಿದ್ರೆ ನಾವೇನನ್ನ ಹೇಳ್ತಾ ಇದ್ವಿ? ಮೋಕ್ಷ ಬೇಕು ಅಂತ ಮಾತಾಜಿ.
ನಮಗ್ ಗೊತ್ತೇ ಇರ್ಲಿಲ್ಲ ಅಲ್ವಾ. ಸೊ ನಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಒಳ್ಳೇದು ಅಂತಂದ್ರೆ ಮೋಕ್ಷ ಅಲ್ವಾ. ನಮ್ಗೆ ಈ ಭೌತಿಕ ಪ್ರಪಂಚದ ಜಂಜಾಟ ಗೊತ್ತು. ಅದಕ್ಕೆ ಈ ಜಂಜಾಟದಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಮೋಕ್ಷ, ಆ ಭಗವಂತನ ಆ ಬೆಳಕಿನಲ್ಲಿ ನಾವು ಲೀನ ಆಗ್ಬಿಡ್ಬೇಕು, ಒಂದು ಚಿತ್ಕಣವಾಗಿ ಭಗವಂತನೊಳಗಡೆ ಸೇರ್ಕೊಂಡ್ಬಿಡ್ಬೇಕು ಅನ್ನೋದಷ್ಟೇ ನಮ್ಗೆ ಆಸೆ ಇತ್ತು ಅಲ್ವಾ. ನಮ್ಗೆ ಈಗ ಈ ಒಂದು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಮ್ಗೆ ಗೊತ್ತಾಗಿರೋದು ಅದಕ್ಕಿಂತ ಒಂದು ಉತ್ತಮವಾದದ್ದು ಮೇಲ್ಮಟ್ಟದಿದೆ ಅಂತ ಹೇಳ್ಬಿಟ್ಟು ಅಲ್ವಾ. ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಯಾವ್ದನ್ನ ನಾವ್ ಹೀಗೆ ಎಳಿತೀವಿ ಅಲ್ವಾ. ನಾನ್ ಯಾರಾದ್ರೂ ಸೇವಕ ಅಂತ ಹೇಳ್ಕೊಳ್ಲಿಕ್ಕೆ ನಮ್ಗೆ ನಾಚಿಕೆ ಆಗತ್ತೆ ಅಲ್ವಾ. ನಾವ್ ಆ ದಾಸ ಸೇವಕ ಅನ್ನೋ ಒಂದು ಮಾತನ್ನೇ ನಮ್ಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಇಷ್ಟ ಆಗೋದಿಲ್ಲ ಅಲ್ವಾ. ಆದ್ರೆ ಆ ಒಂದು ಸೇವಕ, ಸೇವೆ, ದಾಸ್ಯ ಅನ್ನೋದು ಎಲ್ಲದಕ್ಕಿಂತ ಉತ್ಕೃಷ್ಟವಾಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ಒಂದು ಭಕ್ತಿ ಮಾರ್ಗಕ್ಕೆ ಬಂದಾಗ್ಲೇನೆ ಗೊತ್ತಾಗಿದ್ದು ಅಲ್ವಾ. ನಮ್ಗೆ ಈ ಒಂದು ಚಾಪ್ಟರ್ ಪೂರ್ತಿ ಇದನ್ನೇ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ನಮ್ಗೆ ಈ ಒಂದು ಚೈತನ್ಯ ಚರಿತಾಮೃತವೇ ನಮ್ಗೆ ಎಲ್ಲದಕ್ಕೂ ಸಹ ಬೇಸ್ ತರ ನಮ್ಗೆ ಅದನ್ನ ಒಳ ಅರ್ಥ ತಿಳ್ಕೋಬೇಕು ಅಂತಂದ್ರೆ ಈ ಚೈತನ್ಯ ಚರಿತಾಮೃತದ ಮಾತ್ರ ಸಾಧ್ಯ. ಇಲ್ಲಂದ್ರೆ ನಮ್ಗೆ ಅದನ್ನ ಏನೋ ಸೇವೆ ಅಂತ ಹೇಳ್ತಿದ್ದಾರೆ ಅಂತ ಅಷ್ಟೇ ಅರ್ಥ ಆಗ್ತಿತ್ತು. ಆದ್ರೆ ನಮ್ಗೆ ಈ ಒಂದು ಚಾಪ್ಟರ್ ಅಲ್ಲಿ ಎಸ್ಪೆಷಲಿ ಈ ಒಂದು ಶ್ರೀ ಅದ್ವೈತ ಆಚಾರ್ಯರ ಭವ್ಯತೆಯ ಒಂದು ಚಾಪ್ಟರ್ ಅಲ್ಲಿ ನಮ್ಗೆ ಆ ಜೀವೇರ ಸ್ವರೂಪ ಈ ಕೃಷ್ಣರ ನಿತ್ಯ ದಾಸ ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ಒಂದು ಭಾವಾರ್ಥವನ್ನ ನಾವು ಮತ್ತೆ ತಿಳ್ಕೊಳ್ಳೋಣಂತೆ ನಾಳೆ. ಸೊ ಶ್ರೀಲ ಪ್ರಭುಪಾದ್ ಕಿ ಜೈ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ, ಚೈತನ್ಯ ಚರಿತಾಮೃತ ಗ್ರಂಥ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಸಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ಕ್ಷಣ ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣ ಕೃಷ್ಣನ ಮರ್ತು ಇರಬೇಡಿ. ರಾಘವೇಣಿ ಮಾತಾಡಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ದೀರಾ ಎಲ್ಲರೂ? ಧನ್ಯವಾದ. ಓಕೆ ಮಾತಾಜಿ, ಹಾಕಿದ್ದೆ ಮತ್ತೆ. ಹರೇ ಕೃಷ್ಣ ಮಾತಾಜಿ. ರಾಘವೇಣಿ ಮಾತಾಜಿ, ನಂಗೆ ಚಾಟ್ ಎಲ್ಲ ಸಿಗ್ತಾ ಇಲ್ಲ, ನನ್ ಫೋನ್ ಪ್ರಾಬ್ಲಮ್ ಇದೆ. ಅಟೆಂಡೆನ್ಸ್ ಹರೇ ಕೃಷ್ಣ ಮಾತಾಜಿ. ರಾಘವೇಣಿ ಹೇಳಿ ಮಾತಾಜಿ. ಅದೇ ಮಾತಾಜಿ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಚಾಯೆ ಮಾತಾಜಿ ನಿಮ್ ಅಟೆಂಡೆನ್ಸ್ ಅಲ್ವಾ? ನಾಗವೇಣಿ ಮಾತಾಜಿಗೆ ಹೇಳೋಣಂತೆ ಮಾತಾಜಿ ನಿಮ್ ಅಟೆಂಡೆನ್ಸ್. ಮತ್ತೆ ಇನ್ನೊಬ್ರು ಯಾರು ಮಾತಾಡ್ತಿರೋದು? ಪುಷ್ಪ ಮಾತಾಜಿ ಅಂತ. ನಾನು ಹೊಸದಾಗಿ ಜಾಯಿನ್ ಆಗ್ತಾ ಇದ್ದೀನಿ ಮಾತಾಜಿ. ನಾನು ಕೇಳಿಸ್ಕೊಂತಿದ್ದೀನಿ ಮಾತಾಜಿ. ಚರಿತಾಮೃತ ಕೇಳಿಸ್ಕೊಳ್ಳಿ ಮಾತಾಜಿ. ನಾನು ಜಸ್ಟ್ ಕೇಳಿಸ್ಕೊಂತೀನಿ. ಹರಿಬೋಲ್ ಅದೇ ಇವತ್ತಿಂದ ಜಾಯಿನ್ ಆಗಿದೆ. ಹರಿಬೋಲ್ ಮಾತಾಜಿ. ನಿಮ್ಗೆ ಅರ್ಥ ಆಗ್ತಾ ಹೋಗ್ತಾ ಮಾತಾಜಿ, ಬಿಡ್ಬೇಡಿ. ಸೊ ನೀವು ಭಗವಂತನ ಕರುಣೆಯಿಂದ ನೀವು ಇದನ್ನ ಕೇಳಿಸ್ಕೊಳ್ಳೋ ಒಂದು ಅದೃಷ್ಟ ಪಡ್ಕೊಂಡಿದ್ದೀರಾ. ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ನಿಮ್ಗೆ ಅರ್ಥ ಆಗುತ್ತೆ. ಈಗ ತಕ್ಷಣಕ್ಕೆ ಅರ್ಥ ಆಗ್ದಲಿದ್ರು ನಿಮ್ಗೆ ಮುಂದೆ ಮುಂದೆ ಅರ್ಥ ಆಗ್ತಾ ಹೋಗುತ್ತೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ನಮ್ಗೆ ಇದು ಭಗವಂತನ ಭಕ್ತಿನ ಏನಕ್ಕೆ ಹೋಲಿಸ್ತಾರೆ ಅಂದ್ರೆ ಜಾಮೂನ್ಗೆ ಹೋಲಿಸ್ತಾರೆ. ಜಾಮೂನನ್ನ ನಾನು ಈ ಕಡೆ ಡೈರೆಕ್ಷನ್ ತಿನ್ಲಾ, ಆ ಕಡೆ ಡೈರೆಕ್ಷನ್ ತಿನ್ಲಾ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡೋದೇನ್ ಬೇಕಾಗಿಲ್ಲ ಅಲ್ವಾ. ಯಾವ ಕಡೆಯಿಂದ ತಿಂದ್ರು ಸಹ ಅದು ತುಂಬಾ ಸವಿಯಾಗಿರುತ್ತೆ. ಅದೇ ತರನೇ ಈಗ ಇದು ನಮ್ ಭಗವಂತನ ಬಗ್ಗೆ ಇರುವಂತಹ ಎಲ್ಲಾ ವಿಚಾರಗಳು. ಸೊ ನೀವು ಅರ್ಥ ಮಾಡ್ಕೋತೀರಾ ಮಾತಾಜಿ ಜಾಯಿನ್ ಆಗಿ. ಹರೇ ಕೃಷ್ಣ ಮಾತಾಜಿ. ನಾನು ಎಂಡ್ ಮಾಡ್ಲಾ?